वनस्पतयः शान्तिः विश्वे देवाः शान्तिः ब्रह्म शान्तिः तिरेव शान्तिः सामा शान्तिरेधि ॐ शान्ति शान्ति शान्तिः सदा विमुक्ति विनाशिते भदैत्यकं नताशुभाशुनाशकं नमामि विनायकं. ಶ್ರೀಕೃಷ್ಣ ಜನ್ಮಾಷ್ಟಮಿ ತನ್ನ ಮುರಳಿಯ ನಾದದಿಂದ ಜಗತ್ತನ್ನೇ ಮಂತ್ರಮುಗ್ಧವನ್ನಾಗಿರಿಸಿ ಶ್ರೀಕೃಷ್ಣ ಬೆಣ್ಣೆ ಕದ್ದು ಅಮ್ಮನಿಂದ ಪೆಟ್ಟು ತಿಂದು ಆದರೆ ಅಮ್ಮನಿಗೆ ಬಾಯಿಯಲ್ಲೇ ಜಗವನ್ನು ತೋರಿಸಿದವನು ಈ ಮುದ್ದು ಕೃಷ್ಣ. ನಿಸ್ಸಹಾಯಕನಾಗಿ ಶಸ್ತ್ರತ್ಯಾಗ ಮಾಡಿ ಕುಳಿತ ಅರ್ಜುನನಿಗೆ ಗೀತೋಪದೇಶ ಮಾಡಿ ಜೀವನವೆಂದರೇನು ಎಂದು ಮನುಕುಲಕ್ಕೆ ತಿಳಿಸಿದಾತ ಕೃಷ್ಣ. ಭಗವದ್ಗೀತೆ ಎಂಬ ಜೀವನ ಸಾರವನ್ನು ಮಾನವರಿಗೆ ನೀಡಿದ ಕೃಷ್ಣ. ನೀನೇ ಎಲ್ಲ ಎಂದು ಶರಣಾದವರಿಗೆ ಅಭಯ ನೀಡಿದ ಕೃಷ್ಣ. ನಾನೇ ಎಲ್ಲ ಎಂದು ಮೆರೆದವರ ಸದೆಬಡಿದ ಕೃಷ್ಣ. ಇಂದ್ರನಗ, ಗೋವಿಂದ, ಮಾಧವ, ವಾಸುದೇವ, ಆನಂದ ಸಾಗರ, ದ್ವಾರಕಾಧೀಶ, ಗಿರಿಧರ, ಮೋಹನ, ಶ್ಯಾಮ, ಅದೆಷ್ಟೋ ಹೆಸರುಗಳು ಈ ನಮ್ಮ ಮುದ್ದು ಕೃಷ್ಣನಿಗೆ. ತುಂಟನಾಗಿ, ಗೆಳೆಯನಾಗಿ, ಚಿತ್ತಚೋರನಾಗಿ, ಬೆಣ್ಣೆ ಕಳ್ಳನಾಗಿ, ದುಷ್ಟ ಶಿಕ್ಷಕನಾಗಿ, ಶಿಷ್ಟ ರಕ್ಷಕನಾಗಿ ಅದೆಷ್ಟೋ ರೂಪಗಳಲ್ಲಿ ಕೃಷ್ಣ ಕಾಣಿಸಿಕೊಂಡರೂ ಆತನ ಅವತಾರದ ಹಿಂದಿನ ಉದ್ದೇಶ ಮಾತ್ರ ಧರ್ಮಸ್ಥಾಪನೆಯಾಗಿತ್ತು. ಅಧರ್ಮವನ್ನು ಅಧರ್ಮಿಗಳನ್ನು ಎಳ್ಳಷ್ಟೂ ಸಹಿಸದ ಕೃಷ್ಣ ದೇವರಾಗಿಯೂ ಸಾಮಾನ್ಯರಂತೆಯೇ ಬದುಕಿದವನು. ಕೃಷ್ಣ ಯಾವತ್ತೂ ಸುತ್ತಲಿನವರ ಫಲಾಫಲಗಳನ್ನು ಕಡೆಗಣಿಸಿ ತನ್ನ ದೈವತ್ವವನ್ನು ಬಳಸಿ ಅವರ ಕಷ್ಟವನ್ನು ನಿವಾರಿಸಿದವನಲ್ಲ. ವಾಸುದೇವ ಎಂದು ಕೈಮುಗಿದಾಗ ತನ್ನ ದೈವತ್ವವನ್ನು ನಿರಾಕರಿಸಿದವನೂ ಅಲ್ಲ. ನಿಯಮಗಳನ್ನು ಮೀರಬಲ್ಲ ಸಾಮರ್ಥ್ಯವಿದ್ದರೂ ಕೃಷ್ಣನಿಗೆ ತನ್ನದೇ ಆದ ನಿಯಮಗಳಿದ್ದವು. ಪರಿಪೂರ್ಣವಾದ ಬಾಲ್ಯ ಎಂದರೇನು ಎಂಬುದನ್ನು ಮನುಕುಲಕ್ಕೆ ತೋರಿಸಿಕೊಟ್ಟವನೇ ಕೃಷ್ಣ. ಯಾರಿಗೆ ಯಾವುದನ್ನು ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಎಂಬ ಅರಿವಿದ್ದ ಕೃಷ್ಣ ನಮ್ಮ ಯಾವ ಲೆಕ್ಕಾಚಾರಕ್ಕೂ ಸಿಗುವವನಲ್ಲ. ಕೃಷ್ಣನನ್ನು ಎಷ್ಟೇ ಅರಿಯಲು ಪ್ರಯತ್ನಿಸಿದರೂ ಅದು ಕುರುಡನು ಆನೆಯನ್ನು ಮುಟ್ಟಿ ವರ್ಣಿಸದಂತೆ ಆಗುತ್ತದೆ. ಒಟ್ಟಿನಲ್ಲಿ ಕೃಷ್ಣ ಎಂಬ ದೈವಿಕ ಪ್ರಭೆ ನಿಗದಿತ ಪರಿಧಿಯೊಳಗೆ ನಿಲುಕದಂಥ ಪ್ರಭೆಯಾಗಿದೆ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. This is a very special occasion for us to be happy and to understand the theme of Janmashtami. Everyone here is enthusiastic to participate and enjoy the day. The honorable dignitaries are with us. I kindly request them to take their seats. For the success of each program, we need to take the blessings of the Almighty. And it is our culture and custom also. So, let us begin this program by invoking the blessings of God by prayer. Now prayer by Aradhya, Vishaka and Hamsika of 8th standard. Gauri Nandana Gajanana Girijanandana Niranjana Gauri Nandana Gajanana Girijanandana Niranjana Parvati Nandana Shubhanana Parvati Nandana Shubhanana 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 Parvati Nandana Shubhanana Pahi Prabhu Mam Pahi Prasanna Pahi Prabhu Mam Pahi Prasanna Gauri Nandana Gajanana Girijanandana Niranjana Gauri Nandana Gajanana Girijanandana Niranjana Girijanandana Niranjana. ಇದೀಗ ಸ್ವದೇಶಿ ದಿನಾಂಕ, ಸುಭಾಷಿತ ಹಾಗೂ ಅಮೃತವಚನ ಪ್ರತೀಕ್ ಎನ್ ಎಸ್ ಸರ್ವದ್ ಹಾಗೂ ಋಷಿಕಾ ಇವರಿಂದ. ಸ್ವದೇಶಿ ದಿನಾಂಕ.
ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ, ಮಂಗಳವಾರ, ನಿತ್ಯ ನಕ್ಷತ್ರ ರೋಹಿಣಿ. Good morning. Today's thought: we are just instruments in the hands of God. To be instrument in God's orchestra, we must be tuned into Him daily. ಸುಭಾಷಿತಂ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಭಗವದ್ಗೀತಾ. ಅರ್ಥ: ಕರ್ಮವನ್ನು ಮಾಡಲು ಮಾತ್ರ ನಿನಗೆ ಅವಕಾಶವಿದೆ, ಕರ್ಮದ ಫಲವನ್ನು ಎಂದೂ ಬಯಸಬೇಡ. ಅಲ್ಲದೆ ಕರ್ಮಫಲಕ್ಕೆ ಸ್ವಾಮಿ ಎಂದು ಕೂಡ ನೀನು ಭಾವಿಸಬೇಡ. ಹಾಗೆಂದು ಕರ್ಮವನ್ನು ಮಾಡದೇ ಇರುವ ಯೋಚನೆಯನ್ನೂ ಮಾಡಬೇಡ. ಭಗವಾನ್ ಶ್ರೀಕೃಷ್ಣ. Thank you, students. Now it's the time to welcome the gathering by the Honorable Secretary of this institution, Shri Krishna Prasad Kedilai. Sir, please. ವಂದೇ ಜಗದ್ಗುರುಂ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು, ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕ ಮಿತ್ರರೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಒಗ್ಗಟ್ಟು ಬಂದಂತಹ ಎಲ್ಲ ಆಹ್ವಾನಿತರೇ ಹಾಗೂ ಶಿಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಶ್ರೀಕೃಷ್ಣನ ಹೆಸರನ್ನು ಇಟ್ಕೊಂಡು, ಶ್ರೀಕೃಷ್ಣನ ಗುರುವಿನ ಹೆಸರಾದಂಥ ಸಾಂದೀಪನಿಯ ಹೆಸರನ್ನು ಇಟ್ಟುಕೊಂಡು ಶ್ರೀಕೃಷ್ಣನನ್ನು ಒಂದು ಆರಾಧಕ ಸ್ಥಾನದಲ್ಲಿಟ್ಟುಕೊಂಡು ಈ ಒಂದು ಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ. ಅಂತಹ ಒಂದು ಭಗವಾನ್ ಶ್ರೀಕೃಷ್ಣನ ಜನ್ಮದಿನ ಇವತ್ತು. ನಿನ್ನೆ ಮಧ್ಯರಾತ್ರಿ ತಮಗೆಲ್ಲ ಗೊತ್ತಿದೆ, ರೋಹಿಣಿ ನಕ್ಷತ್ರದ ಒಂದು ಮಧ್ಯರಾತ್ರಿಯಂದು ಹುಟ್ಟಿದಂತಹ ಶ್ರೀಕೃಷ್ಣ. ಇವತ್ತು ಶ್ರೀಕೃಷ್ಣ ಲೀಲೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಾರಂಭದ ಘಟ್ಟದಲ್ಲಿ ಬಂದ ಅತಿಥಿಗಳನ್ನು ಸ್ವಾಗತಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಶ್ರೀಕೃಷ್ಣ ಲೀಲೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆದಂತಹ ಸ್ಥಾಪಕ ಅಧ್ಯಕ್ಷರೂ ಆದಂತಹ ಹಿರಿಯರು ಆದಂತಹ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲೂ ನಿರಂತರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಈ ಕೃಷ್ಣನ ಆರಾಧನೆಯನ್ನು ಕೂಡ ತನ್ನ ಮನೆಯಲ್ಲಿ ನಡೆಸ್ತಾ ಇರುವಂತಹ ಶ್ರೀಯುತ ಜಯರಾಮ್ ಕೆದಿಲಾಯರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗೌರವಾನ್ವಿತ ಅಧ್ಯಕ್ಷರಿಗೆ ಶ್ರೀಯುತ ರಾಕೇಶ್ ರೈ ಕಡೆಂಜಿಯವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥವರು ಶ್ರೀಯುತ ರತ್ನಾಕರ ವಾರಂಬಳಿತಾಯರು. ಉದ್ಘಾಟಕರಾಗಿ ನಮ್ಮ ಜೊತೆ ಶ್ರೀಯುತ ರತ್ನಾಕರ ವಾರಂಬಳಿತಾಯರು ಈಗಾಗಲೇ ಗಣಪತಿಯ ಸನ್ನಿಧಾನದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ. ರತ್ನಾಕರ ವಾರಂಬಳಿತಾಯರನ್ನು ನನಗೆ ನೆನೆಸುವಾಗ ಏನು ಅಂತೇಳಿ ಹೇಳಿದರೆ, ಅವರು ಒಂದು ರೀತಿ ಕೃಷ್ಣನ ಹಾಗೆ. ಎಲ್ಲಿಯೂ ಕೂಡ ಅವರ ಹೆಸರು ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಇಲ್ಲಿ ನಮ್ಮ ಈ ಒಂದು ನರಿಮುಗರು ಶಾಂತಿಗೋಡು ಪರಿಸರವನ್ನು ತಗೊಂಡ್ರೆ ಅವರು ಎಲ್ಲಿ ಕೂಡ ಅವರ ಹೆಸರು ಇರುವುದಿಲ್ಲ. ಆದರೆ ಅವರಿಲ್ಲದೆ ಯಾವುದೇ ಕಾರ್ಯಕ್ರಮಗಳಾಗೋದಿಲ್ಲ ಹೆಚ್ಚಿನ ಕಡೆಗಳಲ್ಲಿ. ಅಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು, ಎಲ್ಲರಿಗೂ ಬೇಕಾದವರಾಗಿ ಯಾವುದೇ ಸಮಸ್ಯೆಗಳಿರಲಿ ಅಥವಾ ಇಲ್ಲಿ ಒಂದು ಸಂಘ ಸಂಸ್ಥೆಗಳು ಕೆಲವು ಇರ್ಬೋದು, ಅಲ್ಲಿ ಕೂಡ ಯಾವುದೇ ಸಮಸ್ಯೆಗಳಲ್ಲಿ ಇರಲಿ, ಅದೊಂದು ರತ್ನಾಕರ ವಾರಂಬಳಿತಾಯರಲ್ಲಿ ಹೋಗಿ ಅವರಲ್ಲಿ ಒಂದು ವಿಷಯ ತಿಳಿಸಿ ಏನಾದರೂ ಅವರಿಂದ ಸಲಹೆ ಬಂತು ಅಂತ ಹೇಳಿದರೆ ಅವರಿಗೆ ಸಮಾಧಾನ. ಇಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥವರು. ನಾನು ಈಗಾಗಲೇ ಹೇಳಿದೆ, ಅವರಲ್ಲಿ ಯಾವತ್ತೂ ನಾನು ಕೋಪ ಅಂತೇಳಿ ನೋಡಿದ್ದಂತೆ ಅವರಲ್ಲಿ. ಇಷ್ಟು ಜನರೊಡನೆ ಅವರು ಬೆರೀತಾರೆ, ಕೋಪ ಅಂತೇಳಿ ಅವರಲ್ಲಿ ನಾವು ನೋಡಿದ್ದು ಅಂತೇಳಿ ಇಲ್ಲ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತೇಳಿ ಹೇಳಿದರು. ನಾವು ಮೊನ್ನೆ ಬರಬೇಕು ಅಂತೇಳಿ, ಇಲ್ಲ ನಾನು ಬರ್ತೇನೆ, ಸ್ಟೇಜಲ್ಲಿ ಕೂತ್ಕೊಳ್ಳೋದಿಲ್ಲ, ಆದರೆ ನೀವು ಬರಲೇಬೇಕು ಅಂತ ಹೇಳುವಂಥ ನಮ್ಮ ಒಂದು ಒತ್ತಾಯಕ್ಕೆ, ನಮ್ಮ ಒಂದು ಪ್ರೀತಿಯ ಮೇರೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇದ್ದಾರೆ.
ರತ್ನಾಕರ ವಾರಂಬಳಿತಾಯರು ತಮಗೂ ಕೂಡ ಈ ಒಂದು ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಶಿಕ್ಷಕರ ಪರವಾಗಿ ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ಹರೀಶ್ ಪುತ್ತೂರಾಯ್ ಅವರಿಂದ ಮಾಲಾರ್ಪಣೆ, ಗೌರವಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅಭ್ಯಾಗತರಾಗಿ ನಮ್ಮ ಜೊತೆ ಇರುವವರು ಇನ್ನೋರ್ವರು ಶ್ರೀ ವೆಂಕಟರಮಣ ಭಟ್ ದೇರ್ಕಜೆಯವರು. ಸದಾ ಹಸನ್ಮುಖಿ. ಅವರನ್ನು ಕೃಷಿಯಲ್ಲಿ ಆಗಲಿ ಉದ್ಯಮಗಳಲ್ಲಾಗಲಿ ಯಾವುದೇ ಕ್ಷೇತ್ರ ಇರಲಿ ಅದರಲ್ಲಿ ಯಶಸ್ಸು ಅಂದರೆ ಏನು ಅಂತ ಹೇಳಿದರೆ ಅವರನ್ನು ನೋಡಿ ಕಲಿಬೇಕು. ಯಾವುದೇ ವ್ಯವಹಾರಗಳಿರಲಿ ಅದರಲ್ಲಿ ಯಶಸ್ಸು ಪಡೆಯೋದು ಹೇಗೆ ಅಂತೇಳಿದರೆ ಅವರನ್ನು ನೋಡಿ ಕಲಿಬೇಕು. ಇವರು ಕೂಡ ಹಾಗೆ ಎದುರಿಗೆ ನಮ್ಮ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಲಿಕ್ಕಿಲ್ಲ, ಆದರೆ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಸಂದರ್ಭಗಳಲ್ಲಿ ನೀಡುವಂಥವರು. ನಮ್ಮ ಶಾಲೆಗೆ ಕೂಡ ಹಲವಾರು ಸಂದರ್ಭದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರವನ್ನು, ಬೆಂಬಲವನ್ನು ನೀಡ್ತಾ ಬಂದವರು ಶ್ರೀಯುತ ವೆಂಕಟರಮಣ ಭಟ್ರವರು. ತಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷ ಕರ್ನಾಟಕ ಬ್ಯಾಂಕಿನ ಒಂದು ಫಂಡಲ್ಲಿ ನಮಗೊಂದು ಬಸ್ಸನ್ನು ಪ್ರೊವೈಡ್ ಮಾಡಿದರು ಕರ್ನಾಟಕ ಬ್ಯಾಂಕಿನವರು. ಈ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಬಂದು ಅದು ನಮಗೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ, ಸಿಕ್ಕುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಶ್ರೀಯುತ ವೆಂಕಟರಮಣ ಭಟ್ ಅವರು ಅವರೇ ವಾಲಂಟರಿಯಾಗಿ ಅದಕ್ಕೆ ಯಾಕೆ ಆಗೋದಿಲ್ಲ, ನಾವು ಅದಕ್ಕೆ ಬೇಕಾದ ಮಾತಾಡು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾತಾಡಿ ಈ ಒಂದು ಕ್ಲಪ್ತ ಸಮಯಕ್ಕೆ ಈ ಒಂದು ಬಸ್ ಕರ್ನಾಟಕ ಬ್ಯಾಂಕಿನಿಂದ ದೊರೆಯುವಂಥ ಬಸ್ ಕ್ಲಪ್ತ ಸಮಯಕ್ಕೆ ನಮಗೆ ಶಾಲೆಗೆ ದೊರಕುವಂತೆ ಮಾಡಿದವರು ಶ್ರೀಯುತ ವೆಂಕಟರಮಣ ಭಟ್ರವರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾದ ಶ್ರೀಯುತ ಭಾಸ್ಕರಾಚಾರ್ಯ ಹಿಂದಾರ್ ಅವರಿಂದ ಇದೀಗ ಗೌರವಾರ್ಪಣೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂಥವರು ಸಂಚಾಲಕರಾದಂತಹ ಶ್ರೀಯುತ ಭಾಸ್ಕರಾಚಾರ್ಯ ಹಿಂದಾರ್ ಅವರು. ಈ ಶಾಲೆಯ ಬಗ್ಗೆ ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಜೊತೆ ಇದ್ದು ಎದುರಿನಲ್ಲಿ ನಿಂತು ಆ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡಲಿಕ್ಕೆ ಕಾರಣಕರ್ತರಾದಂತಹ ಸೂತ್ರಧಾರರು ಶ್ರೀಯುತ ಭಾಸ್ಕರಾಚಾರ್ಯ ಹಿಂದಾರ್ ಅವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಶಾಲಾ ನಿರ್ದೇಶಕರಲ್ಲಿ ಹೊರವರಾದಂತಹ ಹಿರಿಯರೂ ಆದಂತಹ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದವರು, ಸಮಾಜ ಸೇವೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು, ಸಾಹಿತ್ಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂಥವರು. ಒಂದು ಕಾಲದಲ್ಲಿ ನಾವು ಶಾಲೆಯಲ್ಲಿ ಅಪದ್ಬಾಂಧವರಾಗಿ ಇಲ್ಲಿ ನಮ್ಮ ಶಾಲೆಯನ್ನು ಒಂದು ಮಾರ್ಗದರ್ಶನ ನೀಡಿ ನಡೆಸಿದಂಥ ಅತ್ಯಂತ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ನೀಡಿ ನಡೆಸಿಕೊಟ್ಟಂಥವರು ಶ್ರೀಯುತ ಎಸ್ ಜಿ ಕೃಷ್ಣ ಸರ್ ಅವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ ರಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಕೇಶ್ ಕಡೆಂಜಿ ಅವರಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ಕೂಡ ಸೂಕ್ತವಾದ ಸಲಹೆ, ಮಾರ್ಗದರ್ಶನವನ್ನು ನೀಡಿ ಈ ಒಂದು ಶಾಲೆಯ ಒಂದು ಶಿಕ್ಷಣದ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಜೊತೆ ಸದಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನದೇ ಆದಂಥ ಒಂದು ಛಾಪನ್ನು ಇರುವಂತಹ ಶ್ರೀಯುತ ಹರೀಶ್ ಪುತ್ರಯ್ಯರು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ ಶೈಕ್ಷಣಿಕ ಚುಕ್ಕಾಣಿಯನ್ನು ಹಿಡಿದು ಎಲ್ಲ ಈ ಒಂದು ವಿದ್ಯಾಭ್ಯಾಸ ಶೈಕ್ಷಣಿಕ ಒಂದು ವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶ್ರೀಮತಿ ಜಯಮಾಲ ವಿ ಅನ್ನವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಪೋಷಕ ಮಿತ್ರರಿದ್ದಾರೆ, ಯಾವುದೇ ಒಂದು ವಿದ್ಯಾಸಂಸ್ಥೆಗಳು ಯಶಸ್ಸನ್ನು ಪಡಿಬೇಕಾದರೆ ಪೋಷಕರ ಪಾತ್ರ ಬಹಳ ಮಹತ್ವದ್ದು. ಎಲ್ಲ ರೀತಿಯಲ್ಲೂ ಅವರು ಸಹಕಾರ ನೀಡಿದಷ್ಟು ಶಾಲೆ ಮುಂದೆ ಹೋಗ್ತದೆ. ಈ ನಿಟ್ಟಿನಲ್ಲಿ ನಮಗೆ ಅತ್ಯಂತ ಖುಷಿಯಾಗ್ತದೆ. ಈ ಒಂದು ಸಾಂದೀಪನಿ ಶಾಲೆಯ ಮಕ್ಕಳ ಪೋಷಕರು, ಹೆತ್ತವರು ಎಲ್ಲ ವಿಧದಲ್ಲೂ ನಮ್ಮ ಶಾಲೆಯ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ನಮ್ಮ ಜೊತೆ ಸೇರಿದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಕಾರ ನೀಡುತ್ತಿರುವಂಥವರು ನಮ್ಮ ಶಾಲೆಯ ಶಿಕ್ಷಕರು. ಈ ಮಕ್ಕಳನ್ನು ಎಲ್ಲ ವಿಧದಲ್ಲಿ ಪ್ರೋತ್ಸಾಹಿಸುತ್ತಾ ಅವರಿಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಶಿಕ್ಷಕ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ
ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಪತ್ರಕರ್ತ ಮಿತ್ರರಿದ್ದಾರೆ. ನಮ್ಮ ಏನೇ ಕಾರ್ಯಕ್ರಮಗಳಲ್ಲಿ ಅದನ್ನು ಪ್ರಚಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವವರು, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕೊನೆಯದಾಗಿ, ಆದರೆ ಅಷ್ಟೇ ಮುಖ್ಯ, ಮಕ್ಕಳಿಲ್ಲದ್ರೆ ಶಾಲೆ ಇಲ್ಲ. ನೀವೆಲ್ಲ ಚೆನ್ನಾಗಿ ಕಲಿತು ಚೆನ್ನಾಗಿ ಒಂದು ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದರೆ ಮಾತ್ರ ಶಾಲೆಯನ್ನು ನಡೀತದೆ, ಶಾಲೆಗೆ ಹೆಸರು ಬರ್ತದೆ, ಮತ್ತಷ್ಟು ಮಕ್ಕಳು ಶಾಲೆಗೆ ಸೇರ್ತಾರೆ. ಸಂಸ್ಕಾರಯುತವಾದ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೃಷ್ಣನಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದೀರಿ. ನಿಮಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾವಾಗಲೂ ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರ ಹುಟ್ಟುಹಬ್ಬಕ್ಕೆ ಕಾರಣರಾದಂತಹ ಶ್ರೀಕೃಷ್ಣನ ಜನ್ಮಾಷ್ಟಮಿ, ಈ ಒಂದು ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತೇಳಿ ದಾಸರು ಹೇಳಿದ್ದಾರೆ. ಯಾವುದೇ ಕಷ್ಟಗಳಿರಲಿ ಕೃಷ್ಣನನ್ನು ನೆನೆಸಿದರೆ ನಮಗೆ ಯಾವುದಾದ್ರೂ ಒಂದು ಮಾರ್ಗದರ್ಶನ ತೋರಿಸ್ತಾರೆ. ತಾನು ಹುಟ್ಟುವಾಗಲೇ ಸೆರೆಮನೆಯಲ್ಲಿ ಹುಟ್ಟಿದರೂ ಕೂಡ ತಾನು ಹುಟ್ಟುವಾಗಲೇ ತನ್ನ ತಂದೆ ತಾಯಿಯನ್ನು ಆ ಒಂದು ಸೆರೆಮನೆಯ ಸಂಕೋಲೆಯಿಂದ ಪಾರು ಮಾಡಿ ತನ್ನ ಪ್ರತಿಯೊಂದು ಜೀವನದ ಹಂತದಲ್ಲಿಯೂ ಕೂಡ ಇತರರಿಗೆ ಏನಾಗಬೇಕು ಅದನ್ನು ನೋಡಿಕೊಂಡು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಾ ಮುನ್ನಡೆಸಿದಂಥ ಒಂದು ದೇವರು ಅಂತೇಳಿದರೆ, ಅವತಾರ ಪುರುಷ ಅಂತೇಳಿದರೆ ಅದು ಶ್ರೀಕೃಷ್ಣ ದೇವರು. ಅಂಥ ಒಂದು ಶ್ರೀಕೃಷ್ಣನ ಲೀಲೋತ್ಸವದಲ್ಲಿ ಆಗಮಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ಸಿಬ್ಬಂದಿ ವರ್ಗದವರು ಕೂಡ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅದು ಡ್ರೈವರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಇರ್ಬೋದು, ಇದನ್ನೊಂದು ಹಬ್ಬ ಅಂತ ಹೇಳುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಗೊಂಡು ಕೆಲಸ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ನಮ್ಮ ಒಂದು ಶಾಲೆಯ ಹಿತಚಿಂತಕರಿದ್ದಾರೆ, ಅವರಿಗೂ ಕೂಡ ಹೇಳಿದಾಗ ಬೇಕಾದ ಸಹಕಾರವನ್ನು ನೀಡ್ತಾರೆ. ಎಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣ ಪ್ರಸಾದ್ ಕೆದಿಲ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬೆಣ್ಣೆ ಕೃಷ್ಣ, ತುಂಟ ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ರಾಧಾಕೃಷ್ಣ, ಗೋಪಾಲಕೃಷ್ಣ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಮತ್ತು ಹಲವು ಹಂತಗಳಲ್ಲಿ ಲೀಲಾ ವಿನೋದಗಳನ್ನು ತೋರಿಸಿದ ಶ್ರೀಕೃಷ್ಣನ ಬಹುಮುಖಿ ಲೀಲೆಗಳ ಮರುಸೃಷ್ಟಿಯೇ ಈ ಶ್ರೀಕೃಷ್ಣ ಲೀಲೋತ್ಸವ. ಲೀಲೋತ್ಸವದ ಬಗ್ಗೆ ಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಂದ ಪ್ರಾಸ್ತಾವಿಕ ಮಾತುಗಳು. ನಮ್ಮ ವಿದ್ಯಾಸಂಸ್ಥೆಯ ಹೆಸರೇ ಹೇಳುವಂತೆ ಸಾಂದೀಪನಿ ಮಹರ್ಷಿಯ ಪುಣ್ಯ ಹೆಸರನ್ನು ಹೊತ್ತಿರುವಂತಹ ವಿದ್ಯಾಸಂಸ್ಥೆ. ಶ್ರೀಕೃಷ್ಣನ ಪರಮಗುರುಗಳು ಯಾವ ರೀತಿ ಶಿಷ್ಯನನ್ನು ಒಬ್ಬ ಗುರು ಬೆಳೆಸಬಹುದು ಅಂತ ಹೇಳುವುದಕ್ಕೆ ಉದಾಹರಣೆಯಾಗಿ ನಿಲ್ತದೆ. ನಮ್ಮ ಪ್ರಾಚೀನ ಭಾರತೀಯ ಪರಂಪರೆ, ನಮ್ಮ ಆಚಾರ ವಿಚಾರಗಳು, ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ ಸಂಸ್ಕಾರ, ಇತಿಹಾಸ, ನಮ್ಮ ಭವ್ಯ ಪರಂಪರೆ, ಇವೆಲ್ಲದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಪಠ್ಯಕ್ರಮದ ಜೊತೆಗೆ ಇವನ್ನೆಲ್ಲ ಸರಿದೂಗಿಸಿಕೊಂಡು ಕಲಿಸಿ ಸಂಸ್ಕಾರಯುತ ವಿದ್ಯಾರ್ಥಿಗಳನ್ನು, ಸಮಾಜಮುಖಿ ವ್ಯಕ್ತಿತ್ವದ ವಿದ್ಯಾರ್ಥಿಗಳನ್ನು ತಯಾರಿಸಬೇಕು. ಅಂತಹ ವಿದ್ಯಾರ್ಥಿಗಳನ್ನು ನಾವು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು. ಭವ್ಯ ಗ್ರಾಮ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಹೇಳುವ 10 ಜನರ ಸಮಾನ ಮನಸ್ಸಿನಿಂದ ಈ ಸಂಸ್ಥೆ ಹುಟ್ಟಿಕೊಂಡದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇವತ್ತು ಸಂಸ್ಥೆ ಇಷ್ಟು ಎತ್ತರಕ್ಕೆ 1150 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ದೂರದ ಊರಿನ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಹಾಸ್ಟೆಲ್ ವ್ಯವಸ್ಥೆ ಇದೆ. 150 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಲಿಕ್ಕೆ ಕಾರಣ ಎಲ್ಲ ಸಜ್ಜನ ಹೃದಯಿಗಳ ಸಹಕಾರ, ಪ್ರೋತ್ಸಾಹ. ಅಷ್ಟೇ ಅಲ್ಲ, ಇಲ್ಲಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕೃಷ್ಣನ ಒಂದಿಲ್ಲೊಂದು ಗುಣಗಳನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಆಸ್ತಿಯಾಗಿ ಬೆಳೆಯುತ್ತಿರುವಂಥದ್ದನ್ನು ನಾವು ನೀವೆಲ್ಲ ಕಂಡವರೇ. ನಮ್ಮ ವಿದ್ಯಾಸಂಸ್ಥೆಯ ವಿಶೇಷ ಆಚರಣೆಗಳು 2. ಇವತ್ತು ನಾವು ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ಜನವರಿ 4ರಂದು ಕ್ರೀಡೋತ್ಸವ ಅಂತ ಹೇಳಿ ಆಚರಿಸೋದು. ಶಿಕ್ಷಣ ಇವತ್ತು ಬರೇ ಪಠ್ಯಗಳಿಗೆ ಸೀಮಿತ ಆಗಿರಬಾರದು. ಒಂದಿಷ್ಟು ಅವರಲ್ಲಿ ಆತ್ಮಾಭಿಮಾನವನ್ನು ಬೆಳೆಸಬೇಕು. ದೃಢವಾದ ಒಂದು ಅಚಲವಾದ ಮನಸ್ಸು
ಮನಸ್ಸನ್ನು ಬೆಳೆಸಬೇಕಾಗಿದೆ, ಒಂದು ಸ್ವಾಭಿಮಾನದ ವಿದ್ಯಾರ್ಥಿಗಳು ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಅವರಿಗೊಂದು ಸಾಹಸ ಪ್ರವೃತ್ತಿಯನ್ನು ಬೆಳೆಸುವುದಕ್ಕಾಗಿ ಪಠ್ಯೇತರ ಚಟುವಟಿಕೆಗಳನ್ನು ಅಥವಾ ಇವತ್ತು ನಾವು ಆಚರಿಸುತ್ತಿರುವಂತಹ ಎಲ್ಲ ಗ್ರಾಮೀಣ ಕ್ರೀಡೆಗಳ ಹಿಂದಿರುವ ಉದ್ದೇಶ. ಒಂದು ದೃಢ ಮನಸ್ಸಿನ, ಅಚಲ ಮನಸ್ಸಿನ ವಿದ್ಯಾರ್ಥಿಗಳು ನಮಗೆ ಬೇಕಾಗಿದೆ. ಇವತ್ತು ನಾವು ನಮ್ಮ ಸಮಾಜವನ್ನು ಗಮನಿಸಿದಾಗ ಎಷ್ಟೋ ಸಲ ನಮಗೆ ವಿಚಾರಗಳು ಗೊತ್ತಿದ್ದರೂ ಹೇಳುವವರು ಕೇಳುವವರಿಲ್ಲ, ಅಥವಾ ಆ ಒಂದು ಧೈರ್ಯ ನಮ್ಮಲ್ಲಿಲ್ಲ. ಇಂತಹ ಧೈರ್ಯವಂತ, ಶೂರವಂತ ವಿದ್ಯಾರ್ಥಿಗಳು, ಪ್ರಜೆಗಳ ನಿರ್ಮಾಣ ಆಗಬೇಕಾದ ಅನಿವಾರ್ಯತೆ ಇದೆ. ಅದಕ್ಕಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳ ಹಿಂದೆ ಒಂದು ಮಹತ್ತರವಾದ ಆಶಯವನ್ನು ಇಟ್ಟುಕೊಂಡು ನಾವು ಆಚರಿಸ್ತಾ ಬಂದಿದ್ದೇವೆ. ಹಾಗೆ ಈ ಒಂದು 24 ವರ್ಷಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆ ಸಾಧಿಸಿದ ಸಾಧನೆಗಳು ಅನನ್ಯವಾದುದು. ಸಾಂಸ್ಕೃತಿಕವಾಗಿ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿ ಇರಬಹುದು. ಇವತ್ತು ಜಿಲ್ಲೆಗೆ ಒಂದು ಮಾದರಿ ಸಂಸ್ಥೆಯಾಗಿ, ರಾಜ್ಯಕ್ಕೆ ಮಾದರಿ ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿದ್ದೇವೆ, ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ, ಆಗ್ತಿಲ್ಲ. ಆದರೂ ಕೂಡ ಇವತ್ತು ಗುರುತಿಸಿಕೊಂಡಿದೆ ಸಾಂದೀಪನಿ ವಿದ್ಯಾಸಂಸ್ಥೆ. ಹಾಗೆ ಇಲ್ಲಿ ಶ್ರಮಿಸುತ್ತಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳು ಅಪಾರವಾದ ಅನುಭವವನ್ನು ಹೊಂದಿರುವವರು, ಸಂಸ್ಥೆ ಬೆಳಿಬೇಕು ಅಂತ ಹೇಳುವ ಮನೋಭಾವವನ್ನು ಇಟ್ಟುಕೊಂಡಿರುವವರು. ಇನ್ನು ಪೋಷಕ ಬಂಧುಗಳು, ನಮ್ಮೆಲ್ಲ ಬೇಡಿಕೆಗಳನ್ನು ನಾವು ಮುಂದಿಟ್ಟಾಗ ಸರಿ ಅಂತ ಹೇಳಿ ಅದನ್ನು ನಮಗೆ ಮಾಡಿಕೊಟ್ಟು ಸಹಕಾರವನ್ನು ನೀಡುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಸಾಧನೆ ಎಲ್ಲ ಸಾಧ್ಯ ಆಯಿತು ಅಂತ ಹೇಳಿ ಹಲವು ಪ್ರಥಮಗಳಿಗೆ ನಮ್ಮ ವಿದ್ಯಾಸಂಸ್ಥೆ ಕಾರಣ ಆಗಿದೆ. ಯೋಗವನ್ನು ನಾವು ಪರಿಪೂರ್ಣವಾಗಿ ಪಠ್ಯದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಯೋಗ ತರಗತಿಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದೇವೆ. ಹಾಗೆ ಭಗವದ್ಗೀತೆಯನ್ನು ಕಲಿಸಬೇಕು, ಅದರಲ್ಲಿ ಏನಿದೆ ಅಂತ ಕೇಳಿದರೆ ಕಷ್ಟ ಹೇಳಲಿಕ್ಕೆ. ಇಂತಹ ಒಂದು ಭಗವದ್ಗೀತೆ ಇವತ್ತು ನಮ್ಮ ಜೀವನಕ್ಕೆ, ನಮ್ಮ ಧರ್ಮಕ್ಕೆ ಆಧಾರವಾಗಿ ಇರುವಂಥದ್ದು. ಹಾಗಾಗಿ ಇದನ್ನು ಕಲಿಸಬೇಕು, ನಮ್ಮ ವಿದ್ಯಾರ್ಥಿಗಳು ಆ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಕೃಷ್ಣನಂಥ ಪರಿಪೂರ್ಣ ವ್ಯಕ್ತಿತ್ವ ಅವರಲ್ಲಿ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಭಗವದ್ಗೀತೆಯನ್ನು ಮಕ್ಕಳಿಗೆ ಸಂಪೂರ್ಣವಾಗಿ ಹೇಳಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ಸದಾ ಒಂದು ಅವಕಾಶವನ್ನು ನೀಡ್ತಾ ಮಕ್ಕಳನ್ನು ಬೆಳೆಸುವಂಥದ್ದು ನಮ್ಮ ಉದ್ದೇಶ. ನಮ್ಗೆ ಗೊತ್ತಿದೆ, ಕೃಷ್ಣ ಎನ್ನುವ ಪದದ ಅರ್ಥವೇ ಆಕರ್ಷಣೆ. ಹಿರಿಯರಲ್ಲಿ ಹಿರಿಯನಾಗಿ, ಮಕ್ಕಳಾಗಿ, ವಯಸ್ಕರಲ್ಲಿ ವಯಸ್ಕನಾಗಿ, ಎಷ್ಟು ಬೇಕೋ ಅಷ್ಟು, ಎಲ್ಲಿ ಬೇಕೋ ಹಾಗೆ ನಮ್ಮ ಜೊತೆಗೆ ಸದಾ ಇರುವಂಥವರು ಕೃಷ್ಣದೇವರು, ನಮ್ಮ ಶಾಲೆಯ ಆರಾಧ್ಯ ದೇವರು. ಹಾಗೆ ಕೃಷ್ಣ ಅಂತ ಕೂಗಿದ ತಕ್ಷಣ ಅಣ್ಣನಾಗಿ, ಸಹೋದರನಾಗಿ, ಅಥವಾ ಬಂಧುವಾಗಿ, ಗೆಳೆಯನಾಗಿ, ಮಿತ್ರನಾಗಿ, ಹೀಗೆ ಎಲ್ಲ ಕಡೆಯಲ್ಲಿ ಕೂಡ ಭಕ್ತರನ್ನು ಕೈ ಹಿಡಿದು ಮುನ್ನಡೆಸಿದವರು ಕೃಷ್ಣ. ಅದಕ್ಕೋಸ್ಕರ ನಾವು ಕೃಷ್ಣನನ್ನು ಆರಾಧಿಸಬೇಕು. ಈ ಜಗತ್ತಿನ ರಕ್ಷಣೆ, ಜಗದ್ರಕ್ಷಕ ಅಂತ ನಾವು ನಂಬಿದವರು. ಹಾಗಾಗಿ ಕೃಷ್ಣನ ಒಂದು ಸೇವೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಅಮ್ಮ ಹೇಳ್ತಾರೆ ಯಾವಾಗಲೂ ಕೂಡ, ಜೀವನ ಮತ್ತು ಸೋಲು ಮತ್ತು ಗೆಲುವು ಇವೆರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದವರು ಬಹಳ ಕಡಿಮೆ ಅಂತ ಹೇಳಿ. ಹೌದು, ಕೃಷ್ಣನ ಜೀವನ ನಮಗೆ ಈ ಆದರ್ಶವನ್ನು ಕೊಡ್ತದೆ. ಕೃಷ್ಣ ಜೀವನವನ್ನು ಮತ್ತು ಸಾವನ್ನು ಎರಡನ್ನೂ ಕೂಡ ನಗುನಗುತ್ತಾ ಆಚರಿಸಿದವರು. ಹುಟ್ಟುವಾಗಲೇ ನಗಾಡಿಕೊಂಡು ಹುಟ್ಟಿದರು, ಬದುಕುವಾಗ ನಗಾಡಿಕೊಂಡೇ ಬದುಕಿದ್ರು, ಹಾಗೆ ಸಾಯುವಾಗ ನಗಾಡಿಕೊಂಡೇ ಹೋದರು. ಹೀಗೆ ನಗುವಿನಿಂದಲೇ ಎಲ್ಲ, ಈ ಜಗತ್ತೇ ನಗಾಡ್ತಾ ಇರಬೇಕು. ಪ್ರತಿಯೊಂದನ್ನು ನಾವು ಸೋಲು, ಗೆಲುವು, ಕಷ್ಟ ಇವೆಲ್ಲವನ್ನು ಕೂಡ ನಗುತ್ತಲೇ ಸ್ವೀಕರಿಸಿ ನಮ್ಮಲ್ಲಿ ಸಮನ್ವಯಗೊಳಿಸಿ ನಾವು ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕು. ಈ ಜೀವನ ಸುಂದರವಾಗಿರಬೇಕು, ನಗುವಿನಿಂದ ಕೂಡಿರಬೇಕು ಅಂತ ಹೇಳುವ ಒಂದು ಮಹತ್ತರವಾದ ಸಂದೇಶವನ್ನು ಸಾರಿದವರು. ಅಷ್ಟೇ ಅಲ್ಲ, ಮಕ್ಕಳಿಗೆ ಮಕ್ಕಳ ಪ್ರೀತಿ, ವಯಸ್ಕರಿಗೆ ವಯಸ್ಕರ ಪ್ರೀತಿ, ಜವಾಬ್ದಾರಿ, ಹಿರಿಯರಿಗೆ ಹಿರಿಯರಂತೆ ಎಲ್ಲರಿಗೂ ಕೂಡ ಒಂದು ಇಷ್ಟವಾದಂತಹ ವ್ಯಕ್ತಿತ್ವ ಕೃಷ್ಣನದು. ಈ ಎಲ್ಲ ಸಂದೇಶಗಳನ್ನು ಜಗತ್ತಿಗೆ ಸಾರಿದವರು. ಈ ಎಲ್ಲ ಗುಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ, ದೇಶದ ಆಸ್ತಿಗಳಾಗಲಿ, ತಂದೆ ತಾಯಿ ಗುರು ಹಿರಿಯರಿಗೆ ಗೌರವವನ್ನು ನೀಡುವಂತಹ ಸಂಸ್ಕಾರಯುತ ವಿದ್ಯಾರ್ಥಿಗಳು ನಮ್ಮವರಾಗಲಿ. ಹಾಗೆ ಸ್ವಾಮಿ ವಿವೇಕಾನಂದರು ಹೇಳುವಂಥ ಬಹಳ ಒಂದು ಇಷ್ಟವಾದ ಪ್ರಿಯವಾದ ಮಾತು,
ಮಾನವನನ್ನು ಮಾಧವನನ್ನಾಗಿ ಮಾಡುವುದೇ ಶಿಕ್ಷಣ ಅಂತ ಹೇಳಿ ಇಂತಹ ಮಾಧವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತಯಾರಾಗಲಿ, ಸಮಾಜದ ಆಸ್ತಿಯಾಗಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಯಾವಾಗಲೂ ಕೂಡ ಸಂಸ್ಥೆ ತಮ್ಮೆಲ್ಲರ ಸಹಕಾರಕ್ಕೆ ಆಭಾರಿಯಾಗಿ ಇರುತ್ತದೆ. ಎಲ್ಲ ಗುರು ಹಿರಿಯರ ಆಶೀರ್ವಾದ ಸದಾ ನಮಗಿರಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇಂದಿನ ಈ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಶಾಂತಿಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಹಾಗೂ ನಮ್ಮ ಸಂಸ್ಥೆಯ ಶ್ರೇಯೋಭಿಲಾಷಿಗಳಾದ ಶ್ರೀಯುತ ರತ್ನಾಕರ ವಾರಂಬಳಿತಾಯವರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದಂತಹ ಶ್ರೀಯುತರಿಂದ ಇದೀಗ ಉದ್ಘಾಟಕರ ಮಾತುಗಳು. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಇಲ್ಲಿ ಇವತ್ತು ನೆರವೇರಿಸುವ ಈ ಕೃಷ್ಣಲೀಲೋತ್ಸವಕ್ಕೆ ವೇದಿಕೆಯಲ್ಲಿ ಇರುವಂಥ ಸಂಸ್ಥೆಯ ಅಧ್ಯಕ್ಷರಾದ ಜಯರಾಮ ಗೆಲ್ಲಾಯರವರೇ ಹಾಗೂ ಮುಖ್ಯ ಅಭಾಗ್ಯತರಾದ ವೆಂಕಟರಮಣ ಭಟ್ ಇವರೇ ಹಾಗೂ ಸಂಚಾಲಕರಾದ ಭಾಸ್ಕರಾಚಾರು, ಇದು ಮುಖ್ಯ ಶಿಕ್ಷಕಿಯಾದ ಜಯಮಾಲ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಕೃಷ್ಣ ಭಟ್, ಹರೀಶಪುತ್ರರು, ಕಡೆಂಜಿ, ಕೆದಿಲಾಯರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೋಷಕರ ಮನೆಯವರು, ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಮುಖಂಡನಾದ ಶ್ರೀ ಪ್ರತೀಕ್ NS ಇವರಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿಯ ಶುಭವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ಉದ್ಘಾಟಕರಾಗಿ ನೇಮಿಸಿದಂಥ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ. ಈ ಶಾಲೆಯಲ್ಲಿ ಇವತ್ತು ನಡೆಯುವ ಕ್ರೀಡಾಕೂಟದಲ್ಲಿ ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಮುಂದಿನ ಯಾವುದೇ ಕೂಟಕ್ಕೂ ತಮ್ಮನ್ನು ಅರ್ಹಗೊಳಿಸುವಂತೆ ಮಾಡಿ ತುಂಬ ಪ್ರತಿಭೆಯನ್ನು ಇಲ್ಲಿ ತೋರಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಹಾಗೂ ಹಲವು ವರ್ಷಲಾಗಾಯಿತು ಈ ಶಾಲೆಯು SLCಯಲ್ಲಿ 100 ಅಂಕಗಳೊಂದಿಗೆ 100% ಉತ್ತೀರ್ಣದೊಂದಿಗೆ ಬರ್ತಾ ಇದೆ. ಮುಂದೆ ಇದೇ ಮಾದರಿಯಲ್ಲಿ ಈ ಶಾಲೆಯು ಮುಂದುವರಿಸಿ ಯಾರು SLCಯಲ್ಲಿ ಈ ವರ್ಷ 2025 ಇಸವಿಯಲ್ಲಿ ಈ ಶಾಲೆಯಲ್ಲಿ ಟಾಪರ್ ಆಗಿ ಬರ್ತಾನೆ ಅವನಿಗೆ ಪಂಜಿಗಮನೆ ವತಿಯಿಂದ 2025 ರೂಪಾಯಿಯನ್ನು ನಾನು ಬಹುಮಾನವಾಗಿ ಕೊಡಲಿಕ್ಕೆ ಈ ಸಮಯದಲ್ಲಿ ಇದು ಮಾಡಿ, ಅದೇ ಟಾಪರು ರಾಜ್ಯ ಮಟ್ಟದಲ್ಲಿ 10ನೇ ರ್ಯಾಂಕಿನೊಳಗೆ ಬಂದಲ್ಲಿ 5025 ರೂಪಾಯಿ ಕೊಡಲು ನಾನು ಈ ಸತಿ ಸಂಭಾವನೆ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಇದಕ್ಕೆ ನಿಮ್ಮ ಪರಿಶ್ರಮ, ಶಿಕ್ಷಕರ ಸಹಾಯ, ಆಡಳಿತ ಮಂಡಳಿಯ ಅನುಭವವನ್ನು ಪಡ್ಕೊಂಡು ಶತಪ್ರಯತ್ನ ಮಾಡಿ ಇದನ್ನು ಗೆಲ್ಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಕೃಷ್ಣಾನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಸರ್. ಇಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಅಭ್ಯಾಗತರು ದೇರ್ಕಜೆ ಶ್ರೀ ವೆಂಕಟರಮಣ ಭಟ್ ಇವರು. ಇವರ ಇಬ್ಬರು ಮಕ್ಕಳು ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದಿದವರು. ಪ್ರಗತಿಪರ ಕೃಷಿಕರು, ಉದ್ಯಮಿಗಳು ಆದಂಥ ಶ್ರೀಯುತರು ಇಲ್ಲೇ ಹತ್ತಿರದ ಕುರಿಯ ನಿವಾಸಿಗಳು. ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಸ್ಥೆಗೆ ಕರ್ನಾಟಕ ಬ್ಯಾಂಕಿನಿಂದ ಕೊಡುಗೆಯಾಗಿ ನೀಡಿದಂತಹ 30 ಲಕ್ಷ ರೂಪಾಯಿ ಶಾಲಾ ವಾಹನ ನಮ್ಮ ಕೈ ಸೇರಬೇಕಾದ್ರೆ ಶ್ರೀಯುತರ ಪರಿಶ್ರಮ ಕೂಡ ಅದರಲ್ಲಿ ಇದೆ. ಇದೀಗ ಶ್ರೀಯುತರಿಂದ ಮಾತುಗಳು. ಸಾಂದೀಪನಿ ವಿದ್ಯಾಸಂಸ್ಥೆ ನಾನು 20 ವರ್ಷದ ಹಿಂದೆ ನನ್ನ ಮಗ ಇದರಲ್ಲಿ ಸ್ಟೂಡೆಂಟ್ ಆಗಿದ್ದ. ಆವಾಗಿನ ಇದಕ್ಕೂ ಈಗಿನ ವಿದ್ಯಾಸಂಸ್ಥೆಗೂ ಇವತ್ತಿಲ್ಲಿ ನೋಡುವಾಗ ಅಜಗಜಾಂತರ ವ್ಯತ್ಯಾಸವಿದೆ, ಹಗಲು ರಾತ್ರಿ. ಈಗಿನ ಇದು ನಾನು ಇವತ್ತು ನೋಡುವಾಗ ಆಗಿನ ವಿದ್ಯಾಸಂಸ್ಥೆ ಅಂತ ಕಾಣುವುದೇ ಇಲ್ಲ. ಇದರಲ್ಲಿ ಆವಾಗ ನನ್ನ ಮಗ ಬರುವಾಗ ಇಷ್ಟು ಸೌಲಭ್ಯಗಳಿರಲಿಲ್ಲ. ಆದರೆ ಆವಾಗ ನನ್ನ ಮಗನಿಗಿಲ್ಲಿ 1 ರೂಪಾಯಿಗೆ ಮಧ್ಯಾಹ್ನದ ಊಟದ ಸವಲತ್ತಿತ್ತು. ವಿದ್ಯಾಭ್ಯಾಸವು ಅಡಿಪಾಯ ಭಾರಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಈಗ ನನ್ನ ಮಗ MBBS ಆಗಿ
ಇಂಟರ್ನ್ಶಿಪ್ ಆಗಿದೆ, MD ಎಕ್ಸಾಮ್ ಬರಿತಾ ಇದ್ದಾನೆ. ಅದಕ್ಕೆ ಕಾರಣ ಈ ವಿದ್ಯಾಸಂಸ್ಥೆ. ಆವಾಗ ಇದು ಗ್ರಾಮೀಣ ಪ್ರದೇಶ ಆಗಿದ್ದರೂ ನನ್ನ ಮಗನನ್ನು ನಾನಿಲ್ಲಿ ಶಾಲೆಗೆ ಕಳಿಸಿದ್ದಕ್ಕೆ ಇವತ್ತು ನನಗೆ ಸಾರ್ಥಕ ಆಗಿದೆ. ಅದೇ ರೀತಿ ಹೇಳೋದಾದರೆ ಮೊನ್ನೆ ನನ್ನ ಮನೆಗೆ ಈ ಇವತ್ತಿನ ಕಾರ್ಯಕ್ರಮದ ಕ್ರೀಡೋತ್ಸವ ಇದರ ಆಮಂತ್ರಣ ಪತ್ರಿಕೆಯನ್ನು ಇಲ್ಲಿಯ ಮಾತಾಜಿ HM ಮತ್ತು ನೀತ ಮಾತಾಜಿ ನನ್ನ ಮನೆಗೆ ಬಂದಿದ್ದರು. ಯಾಕೆ ಹೇಳ್ತಾ ಇದ್ದಾನೆಂದರೆ, ಅವರು ನನ್ನ ಮನೆಗೆ ಬಂದಿರುವಾಗ ನಾನು ವಿಶ್ರಾಂತಿಯಲ್ಲಿದ್ದೆ. ನನ್ನ ಮನೆಯವರು ಅವರಲ್ಲಿ ಮಾತನಾಡಿಸಿದರು. ಅವರು ಬಂದು ಕೇಳಿದ್ದು ಅವರ ಸ್ಟೂಡೆಂಟನ್ನು ನಟೇಶ ಇದ್ದಾನ ಅಂತ. ಪುಣ್ಯಕ್ಕೆ ಮಗ ಇದ್ದ, ಇಲ್ಲದಿದ್ದರೆ ಅವ ಇರುವುದಿಲ್ಲ. ಅವ ಮಂಗಳೂರಲ್ಲೇ ಇರ್ತಿದ್ದ. ಮೊನ್ನೆ ಬಂದಿದ್ದ, ಊರಲ್ಲಿದ್ದ, ಹೊರಗೆ ಹೋಗಿ ಅವರಲ್ಲಿ ಮಾತನಾಡಿಸಿದ. ಮತ್ತು ನಾನು ಹೋದೆ, ಅವರಿಗೆ ಸುಖ ದುಃಖ ಮಾತಾಡಿದೆ, ಉಪಚಾರ ಆಯಿತು, ಕಾಪಿ ಕೊಟ್ಟೆ, ಕುಡಿದಿದ್ದಾರೆ. ಆಮೇಲೆ ಮಾತಾಜಿಯವರು ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು. ಆಮಂತ್ರಣ ಪತ್ರಿಕೆ ಹೇಗೆ ಕೊಟ್ಟರು? ಆಮಂತ್ರಣ ಪತ್ರಿಕೆ ನನ್ನ ಕೈಗೆ ಕೊಟ್ಟು HM ಅವರು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ವಿನಯಪೂರ್ವಕವಾಗಿ ಇದಕ್ಕೆ ಕರೆದರು. ನಾನೊಮ್ಮೆ ನನಗೆ ಶಾಕ್ ಆಯಿತು, ಕಾಲಿಗೆ ಅಡ್ಡ ಬಿದ್ದವರು ಕರೆದ್ರಲ್ಲ ಅಂತೇಳಿ. ಅವರು ಕರೆದ ರೀತಿಯಾಗಿತ್ತಂದರೆ ಇದು ಶಾಲೆಯ ಫಂಕ್ಷನ್ ಅಲ್ಲ, ಅವರ ಮನೆಯ ಫಂಕ್ಷನ್ನಾಗೆ ನಮಗೆ ಕರೆದುಕೊಟ್ಟರು. ಎಲ್ಲರೂ ಮನೆಯ ಫಂಕ್ಷನ್ನು ಶುಭ ಕಾರ್ಯಕ್ಕೆ ಕಾಗದ ಕೊಟ್ಟು ನಮಸ್ಕಾರ ಮಾಡಿ ಹೋಗುತ್ತಿದ್ದಾರೆ. ಇದು ಶಾಲೆಯದ್ದು ಅಂದರೆ ಅವರು ಗ್ರಹಿಸಿದ್ದವರ ಮನೆಯ ಫಂಕ್ಷನ್ನಾಗೆ ನಮ್ಮನ್ನು ಕರೆದಿದ್ದಾರೆ. ವಿನಯಪೂರ್ವಕವಾಗಿ ನಮ್ಮ ಫ್ಯಾಮಿಲಿಯನ್ನೆಲ್ಲ ಕರೆದಿದ್ದಾರೆ. ಆ ಕರೆದ ಇದರಲ್ಲಿ ನಾವು ಬರಲೇಬೇಕಾಗ್ತದೆ, ಅಷ್ಟು ಇದರಲ್ಲಿ ಕರೆದಿದ್ದಾರೆ. ಒಂದು ಆ ರೀತಿ ಆಯಿತು. ನಾನು ಅವರ ಇದರಲ್ಲಿ ನಾನು ಎಜುಕೇಷನ್ ಕಮ್ಮಿ ಕಲ್ತಿದ್ದೇನೆ. ಪ್ರಾಯದಲ್ಲಿ ಮಾತ್ರ ಹಿರಿಯತನ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಅವರು ಮೇಲೆ. ಅವರ ಶಿಷ್ಯ ನನ್ನ ಮಗ ನಟೇಶ ವಿದ್ಯಾಭ್ಯಾಸದಲ್ಲಿ ಮೇಲೆ MBBS ಕಲ್ತಿದ್ದಾನೆ. ಅವರು ಸೋಫಾದಲ್ಲಿ ಕೂತಿದ್ದಾರೆ, ನಾನು ಕುರ್ಚಿಯಲ್ಲಿ ಕೂತಿದ್ದೇನೆ. ಇನ್ನೊಂದು ಕುರ್ಚಿ ಖಾಲಿ ಉಂಟು. ಮಗ ಕೂತುಕೊಳ್ಳಿಲ್ಲ, ಮಗ ಚಿಟ್ಟೆಯಲ್ಲಿ ಕೂತಿದ್ದಾನೆ. ಮಾತಾಜಿ ಒಬ್ಸರ್ವ್ ಮಾಡಿದ್ದಾರೆ, ಗೊತ್ತಿಲ್ಲ. ಯಾಕೆ ವಿದ್ಯಾರ್ಥಿಗಳೇ ಹೇಳುವುದಂದರೆ, ನನ್ನ ಮಗನಿಗೆ ಅವರು ಗುರುಗಳೇ, ಡಾಕ್ಟ್ರ್ ಕಲ್ತರು, ಅವ ವಿದ್ಯಾರ್ಥಿ. ಆ ಭಾವನೆಯನ್ನು ನಾವು ಇಟ್ಟುಕೊಳ್ಳಬೇಕು. ನಾವು ಕಲಿತು ಎಷ್ಟೋ ದೊಡ್ಡವರಾಗಿರ್ಬೋದು, ನಮಗೆ ಗುರುಗಳೇ. ಗುರು ಯಾವಾಗಲೂ ನಮಗೆ ಅವರ ಕಲಿತ ಕಾರಣ. ಈಗ ನನ್ನ ಮಗನಿಗೆ ಇವತ್ತು ಬೆಲೆ ಕಟ್ಟಲಿಕ್ಕಾಗಲಿಕ್ಕಿಲ್ಲ, ಆದರೆ ಅದರ ಉಪಯೋಗ ಶಾಂತಿಪಣ್ಣಿಗೆ. ನನ್ನ ಮಗ ಕಲ್ತ ಅಂತೇಳಿ ನನಗಿಲ್ಲಿ ಸುಮಾರು 4-5 ವರ್ಷ ಹಿಂದೆ ಭಾಸ್ಕರನ್ನು ಹೇಳ್ತಿದ್ರು, ಏನಾದ್ರು ಶಾಲೆಗೆ ಉಪಕಾರ ಮಾಡಿ ಅಂತೇಳಿ ಹೇಳ್ತಿದ್ರು. ನನಗೆ ಸಂದರ್ಭ ಬರಲಿಲ್ಲ, ಅಲ್ಲ ಕೊಡುವ ಮನಸ್ಸು ಬರಲಿಲ್ವಾ ಗೊತ್ತಿಲ್ಲ. ಯಾವುದಕ್ಕೊಂದು ಯೋಗ ಅಂತ ಇರ್ತದೆ. ಹಾಗೆ ಇತ್ತೀಚೆಗೆ ಸಂಚಾಲಕರ ಮಗ ನನಗೆ ಭಾರಿ ಬಾಂಧವ್ಯ ಇದೆ. ಅವರು ಹೇಳಿದರು, ನಮಗೊಂದು ಬಸ್ಸು ಹೀಗೀಗೆ ಆಗಿದೆ, ಅದು ಏನು ಮಾಡಿದರೂ ಆಗೋದಿಲ್ಲ, ನಿಮಗೆ ಕರ್ನಾಟಕ ಬ್ಯಾಂಕಿನ ಒಡನಾಟ ಒಳ್ಳೆಯದುಂಟು, ನನಗೆ ಗೊತ್ತುಂಟು ಅಂತ ಹೇಳಿದರು. ಆಯಿತು. ನಮಗೆ ಒಂದು ಉಪಕಾರ ಮಾಡೋದಂದರೆ ನನಗೊಂದು ಭಾಳ ಇಷ್ಟ. ನನ್ನ ಜೀವಮಾನದಲ್ಲಿ ಎಷ್ಟೋ ಉಪಕಾರ ಮಾಡಿದ್ದೇನೆ. ಹಾಗೆ ನಾನು ಅದನ್ನು ನಾನು ಬ್ಯಾಂಕಿನಲ್ಲಿ ನಾನು ವಿಚಾರಿಸಿದೆ. ಅದು ನಾನು ಅವರಲ್ಲಿ ಸಹ ಒಂದು ಸುಳ್ಳು ಬಿಟ್ಟಿದ್ದೇನೆ, ಕಮಿಟಿಯಲ್ಲೆಲ್ಲ ಇದ್ದೇನೆ ಅಂತ ಹೇಳಿದ್ದೇನೆ ನಾನು. ಇಲ್ಲದಿದ್ದರೆ ಬರೋದಿಲ್ಲ ಅದು, ನಿನಗೆ ಯಾಕೆ ಅಂತ ಕೇಳ್ತಾರೆ ಅಲ್ಲಿ. ಹಾಗೆ ಅದರ ಒಟ್ಟಿಗೆ ನಾನು ಕಮಿಟಿಯಲ್ಲಿ ಇದ್ದೇನೆ ಅಂತ ನಾನು ಆವಾಗ ಒಂದು ಸುಳ್ಳು ಬಿಟ್ಟಿದ್ದೇನೆ. ಅದು ಒಮ್ಮೆ ಪಾಸಾಗಿ ಪುನಃ ಅದು ಸ್ಥಗಿತ ಆಯಿತು. ನಾನು ಮತ್ತು ಪುನಃ ಮಾತಾಡಿದೆ, ಅದು ನಮ್ಮ ಮರ್ಯಾದೆ ಪ್ರಶ್ನೆ, ಅದು ಇಡೀ ಪ್ರಚಾರ ಆಗಿದ್ದೆ. ಆಫೀಸಿಗೆ ಹೋದೆ, ಮಂಗಳೂರಿಗೆ ಹೋಗಿದ್ದೇನೆ, ನಾನು ಇವರಲ್ಲಿ ಹೇಳಲಿಲ್ಲ. ಮತ್ತು ಲಾಸ್ಟ್ ಮಿನಿಟಿಗೆ ಅದು ಪಾಸಾಗಿ ಬಂತು. 30 ಲಕ್ಷ ಕರ್ನಾಟಕ ಬ್ಯಾಂಕಿಂದ ಬಸ್ಸಿಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಜಾಸ್ತಿ ಇಲ್ಲಿ ಅದಕ್ಕೆ ಜಾಸ್ತಿ ಆಗಿದೆ, ಶಾಲೆಯಿಂದ ಕೊಟ್ಟಿರ್ಬೋದು. ಆದರೆ ನಾನು ಉಪಕಾರ ಮಾಡಿದ್ದು ನನ್ನ ಮಗ ಕಲ್ತೋದಕ್ಕೆ ಅದು ದೊಡ್ಡ ಇದಲ್ಲ. ನನ್ನ ಮಗ ಡಾಕ್ಟ್ರಾಗಿ ಅದಕ್ಕಿನ್ನು ಬೆಲೆ ಕಟ್ಟದಂಥ ಇದಾಗ್ತದೆ. ನಾನು ಉಪಕಾರ ಮಾಡಿದ್ದು 30 ಲಕ್ಷ. ಪರೋಕ್ಷವಾಗಿ ಒಂದು ಸಣ್ಣ ಕಿಂಚಿತ್ ಉಪಕಾರ ಅಷ್ಟೇ.
ಹಾಗಾಗಿ ಅದು ಸಹ ನಮ್ಮಿಂದ ಒಂದು ಉಪಕಾರ ಆಗಿದೆ. ಗೌರವ, ನಾನು ಕೃಷ್ಣ ಲೀಲೋತ್ಸವದ ವಿಷಯವನ್ನು ಮಾತಾಡೋದಿಲ್ಲ, ಅದೆಲ್ಲರಿಗೂ ಗೊತ್ತಿರುತ್ತೆ. ನನಗೂ ಅದರ ಹೇಳಲಿಕ್ಕೆ ಅಷ್ಟು ಅನುಭವ ಇರುವುದಿಲ್ಲ. ನಾನು ಬೆಳೆದು ಬಂದಂಥ ರೀತಿಗಳು, ಕೆಲವು ಉಪಯೋಗಗಳನ್ನು ನಾನು ನಿಮಗೆ ಮನವರಿಕೆ ಮಾಡುತ್ತೇನೆ. ವಿದ್ಯಾಭ್ಯಾಸ ಬೇಕೇ, ವಿದ್ಯಾಭ್ಯಾಸ ಇಲ್ಲದೆ ಆಗುವುದೇ ಇಲ್ಲ. ಆದರೆ ವಿದ್ಯಾಭ್ಯಾಸ ಕಲಿತ ಕೂಡಲೇ ಹಣ ಆಗ್ತದಂತ ಯಾರೂ ಹೆತ್ತವರು ತಿಳ್ಕೊಳ್ಬಾರದು. ನನ್ನ ಮಗ ಕಲಿತ್ರೆ ಡಾಕ್ಟ್ರ್ ಆಗ್ತಾನೆ, ಅಲ್ಲ ಇಂಜಿನಿಯರ್ ಆಗ್ತಾನೆ, ಅಲ್ಲ ಅವ ದುಡ್ಡು ಮಾಡ್ತಾನೆ. ದುಡ್ಡು ಆಗ್ತದೆ, ಆದರೆ ವಿದ್ಯೆ ಒಟ್ಟಿಗೆ ಸೌಜನ್ಯ, ಗೌರವ, ಪ್ರಾಮಾಣಿಕತನ ಬೇಕೇ. ಪ್ರಾಮಾಣಿಕತನ ಇಲ್ಲದಿದ್ದರೆ ಎಷ್ಟು ವಿದ್ಯೆ ಕಲಿತರೂ ಪ್ರಯೋಜನ ಇಲ್ಲ. ಅದನ್ನು ನೀವು ಮೋಸ ಮಾಡೋದು, ವಂಚನೆ ಅಲ್ಲ. ಒಬ್ಬ ವಿದ್ಯಾರ್ಥಿ 100 ಮಾರ್ಕ್ ತೆಗೆದ, ಒಬ್ಬ ವಿದ್ಯಾರ್ಥಿ 60 ತೆಗಿತಾನೆ, ಒಬ್ಬ ವಿದ್ಯಾರ್ಥಿ ಫೈಲ್ ಆಗ್ತಾನೆ. ಫೈಲಾದ ವಿದ್ಯಾರ್ಥಿ ಕೆಟ್ಟವಲ್ಲ, ಅವನಲ್ಲಿ ಪ್ರಾಮಾಣಿಕತನ ಇದ್ದರೆ ಅವನು ಮೇಲೆ ಬರ್ತಾನೆ. ಗಮನಿಸಿ ವಿದ್ಯಾರ್ಥಿಗಳೇ, ನಾನು ಕಲೀಲಿಕ್ಕೆ ಹಿಂದೆ ಇದ್ದೆ. ನನ್ನ ಒಟ್ಟಿಗೆ ಸಹಪಾಠಿಗಳೆಲ್ಲ 100 ಮಾರ್ಕಿನವರೊಟ್ಟಿಗೆ ಇದ್ದೆ ನಾನು. ಆದರೆ ಪ್ರಾಮಾಣಿಕವನ್ನು ನಾನು ಬಿಡಲಿಲ್ಲ. ಮೋಸ ಮಾಡಬಾರ್ದು. ನಾನು ತರಗತಿಗೆ ಹೋಗುವಾಗ ಗುರುಗಳಿಗೆ ಮೋಸ ಮಾಡಿದ್ದೇನೆ. ಯಾವ ರೀತಿ ಮೋಸ ಮಾಡಿದ್ದು? ಅವರ ಗೌರವಕ್ಕೆ ಮೋಸ ಮಾಡಲಿಲ್ಲ. ನಾನು ಮೋಸ ಮಾಡಿದ್ದು ಯಾವುದು? ನನಗೆ ಅವರು ಪಾಠ ಮಾಡ್ತಿದ್ದು ಅರ್ಥ ಆಗಲಿಲ್ಲ, ನಾನು ಅವರಲ್ಲಿ ಕೇಳಲಿಲ್ಲ. ನಾನು ಏನು ಮಾಡಿದೆ? ಕಾಪಿ ಮಾಡಿದೆ, ನಕಲು ಕಾಪಿ, ನೋಟ್ಸನ್ನು ನಕಲು ಬರೆದು. ಅದಕ್ಕೆ ಏನಾಯಿತು? ದೇವರು ನನಗೆ ಪ್ರತಿಫಲ ಕೊಡಲಿಲ್ಲ, ನನಗೆ ವಿದ್ಯಾಭ್ಯಾಸ ಮುಂದೆ ಹೋಗಲಿಲ್ಲ. ನಾನು ಯಾರಿಗೆ ಮೋಸ ಮಾಡಿದ್ದು? ಗುರುಗಳಿಗೆ. ಗುರುಗಳಿಗೆ ಮೋಸ ಮಾಡಬೇಡಿ, ಒಳ್ಳೆಯದಾಗುವುದಿಲ್ಲ. ಗುರುಗಳ ಆಶೀರ್ವಾದ ಬೇಕೇ. ಗೊತ್ತಿಲ್ಲದಿದ್ದರೆ ಗುರುಗಳಲ್ಲಿ ಕೇಳಿ. ಮೊದಲು ನಮಗೆ ಮಾತಾಜಿಯವರಲ್ಲಿಗೆ ಹೋಗಲಿಕ್ಕೆ ಧೈರ್ಯ ಇಲ್ಲ. ಈಗ ಹಾಗೆಲ್ಲ ಮಾತಾಜಿ ಅಂದರೆ ಮಕ್ಕಳೊಟ್ಟಿಗೆ ಫ್ರೆಂಡ್ಶಿಪ್ನಾಗಿದ್ದಾರೆ. ನಮ್ಮ ಕಾಲದಲ್ಲಿ ಆ ಥರ ಇಲ್ಲ. ಆಯಿತು, ಹೊಡೆಯುವುದೇ. ಪ್ರಾಮಾಣಿಕವನ್ನು ಕಲಿತುಕೊಳ್ಳಿ, ನಿಮಗೆ ಮುಂದೆ ಜಯ ಸಿಕ್ಕುತ್ತದೆ. ನೋಡಿ, ನಾನು 8ನೇ ತರಗತಿಯಲ್ಲಿ ನಾನು 6 ಕಿಲೋಮೀಟ್ರ್ ಹೋಗಿ ಬ್ಯಾಂಕಲ್ಲಿ ಖಾತೆ ತೆಗೆದವ. SB ಅಕೌಂಟ್ ಮಾಡಿದ್ದೇನೆ. 8ನೇ ತರಗತಿಯಲ್ಲಿ. ಇವತ್ತಿತ್ತು 10ನೇ ತರಗತಿಯಲ್ಲಿದ್ದರು ಬ್ಯಾಂಕ್ ಖಾತೆ ಮಾಡಿದವರು ಇದ್ದರು. ನಾನು ಕಲೀಲಿಕ್ಕೆ ದಡ್ಡ ಇದ್ದ, ಆದರೆ ವ್ಯವಹಾರ ಜ್ಞಾನ ಇತ್ತು ನನ್ನಲ್ಲಿ. ನಾನು ಹೇಳುವುದಂದರೆ, ಮಕ್ಕಳಿಗೆ ಬ್ಯಾಂಕ್ ವ್ಯವಹಾರವನ್ನು ಕಲಿಸಬೇಕು. SB ಅಂದರೆ ಏನು, ಡೆಪಾಸಿಟ್ ಅಂದರೆ ಏನು ಗೊತ್ತಬೇಕು. ಬರೇ ಪುಸ್ತಕದ ಓದೋಣ ಸಾಕಾಗುವುದಿಲ್ಲ, ವ್ಯವಹಾರ ಜ್ಞಾನವನ್ನು ಕಲಿಯಬೇಕು. ಒಬ್ಬರು ಮಾರ್ಕ್ ತೆಗೆದ ಒಳ್ಳೆ ಮತ್ತೊಬ್ಬರು ಮಸ್ತ್ರ ಮಾಡಬಾರ್ದು, ಅಲ್ಲ ಮಾರ್ಕ್ ಕಡಿಮೆ ಇದ್ದ ಒಳ್ಳೆ ಅವರನ್ನು ಏಳಿಸಬಾರ್ದು. ಇದು ನಮ್ಮ ಸಣ್ಣ ವಿದ್ಯಾರ್ಥಿ ಜೀವನದಲ್ಲಿ ಕಲಿಬೇಕಾದಂಥ ವಿಷಯ. ವಿದ್ಯಾಭ್ಯಾಸ ಇಲ್ಲದವರು ಎಷ್ಟೋ ಜನ ಒಳ್ಳೆಯದಾಗಿದ್ದಾರೆ. ವಿದ್ಯೆ ಬೇಕೇ, ವಿದ್ಯೆ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿದ್ಯೆಯಲ್ಲಿ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ. ದುಡ್ಡು ಆಗ್ತದೆ, ವಿನಯಪೂರ್ವಕವಾಗಿ ಬೇಕು. ನೋಡಿ, ಒಂದು ಶಾಲೆ ನಡೆಸಬೇಕಾದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡಿ, 20-25 ವರ್ಷದಿಂದ ನಾನು ಸಂಚಾಲಕರು, ಅಧ್ಯಕ್ಷರನ್ನು ನೋಡ್ತಾ ಇದ್ದೇನೆ. ಅವರಿಗೇನು ಇಲ್ಲಿ ಸಂಬಳ ಬರೋದಿಲ್ಲ, ಭತ್ತೆ ಇಲ್ಲ ಮೀಟಿಂಗಿಗೆ. ಅವರ ಮನೆ ಕೆಲಸ ಹಾಳಾಗುತ್ತದೆ. ಅವರಿಗೇನು ಇದರಲ್ಲಿ ಲಾಭ ಇಲ್ಲ. ಆದರೆ ಅವರು ಅದರಲ್ಲಿ ಅವರ ಜೀವನವನ್ನು ತ್ಯಾಗ ಮಾಡ್ತಾರೆ. ಆದರೆ ನಾವು ಮಕ್ಕಳನ್ನು ಸೇರಿಸಿದ ಹೆತ್ತವರು ಏನು ಮಾಡಬೇಕು? ನಮ್ಮ ಶಾಲೆಯ ಫೀಸನ್ನು ಪ್ರಾಪ್ತ ಸಮಯಕ್ಕೆ ಕೊಡಬೇಕು. ಫೀಸ್ ಇಲ್ಲದ್ರೆ ಶಾಲೆ ನಡೆಯುವುದಿಲ್ಲ.
ಸಂಚಾಲಕರ ಅಧ್ಯಕ್ಷರ ಕೈಯಿಂದ ಹಣ ಕೊಡಲಿಕ್ಕೆ ಆಗೋದಿಲ್ಲ. ಅಷ್ಟು ಕಮಿಟಿಯವರು ಎಷ್ಟು ಹಾಕೋದು? ಶಾಲೆಯ ಖರ್ಚು ಜಾಸ್ತಿ ಉಂಟು. ನಾನು ಯಾಕೆ ಹೇಳ್ತೇನೆ ಅಂದರೆ, ಹೆತ್ತವರು ಫೀಸು ಕೊಡದಿದ್ದರೆ ಮಕ್ಕಳ ಹೆಸರು ಕ್ಲಾಸಿಗೆ ಹೋಗ್ತದೆ. ಕ್ಲಾಸಲ್ಲಿ ಆ ಮಗು ಏನಾಗ್ತದೆ, ಅವನು ಕುಂಠಿತ ಆಗ್ತಾನೆ, ಅವನಿಗೆ ಪಾಠ ಮಾಡೋದು ಅರ್ಥ ಆಗೋದಿಲ್ಲ. ನಾನು ಫೀಸು ಕೊಡಲಿಲ್ಲ ಅಂತ ಅವನ ತಲೆಯಲ್ಲಿ ಇರ್ತದೆ. ಫೀಸು ಬರದಿದ್ದರೆ ಮಾತಾಜಿಗಳಿಗೆ ಸಂಬಳ ಕೊಡಲಿಕ್ಕಾಗೋದಿಲ್ಲ. ಮಾತಾಜಿಯವರಿಗೆ ಸಂಬಳ ಸಿಕ್ಕದಿದ್ದರೆ ಅವರು ಪಾಠ ಸರಿ ಮಾಡೋದಿಲ್ಲ. ಅವರಿಗೂ ತಲೆಯಲ್ಲಿ ಅವರಿಗೆ ಹಣದ ಇದು ಇರ್ತದೆ. ಯಾಕೆ ಅಂತ ಹೇಳಿದರೆ, ನನಗೆ ಇದರ ಅನುಭವ ಆಗಿದೆ. ನಾನು 9ನೇ ತರಗತಿಯಲ್ಲಿರುವಾಗ ನನ್ನ ಹಾಸ್ಟೆಲಿನ ಹಣ ಕೊಡಲಿಲ್ಲ. ತಂದೆ ಅಲ್ಲಿ ಫೀಸ್ ಕಟ್ಟಲಿಲ್ಲ, ನನ್ನ ರಿಸಲ್ಟ್ ಹಾಕಲಿಲ್ಲ. ನನ್ನ ಮಿತ್ರರೆಲ್ಲ ಹೇಳಿದರು, ನೀನು ಫೈಲ್ ಮಾರ್ಯ, ನಿನ್ನ ಬೋರ್ಡ್ ಇಲ್ಲ ಅಂತ. ಮತ್ತು ನಾನು ವಿಚಾರಿಸಿದ್ದೆ, ನಿನ್ನ ಬಿಲ್ಲು ಬರಲಿಲ್ಲಲ್ಲ, ಹಾಸ್ಟೆಲ್ನ ಬಿಲ್ಲು ಬರಲಿಲ್ಲಲ್ಲ. ನೋಡಿ ಆವಾಗ ಎಷ್ಟು ಸುಮ್ಮನೆ ಆಯಿತು. ನನ್ನ ಮಾನಸಿಕ ಸ್ಥಿತಿ ಯಾವತ್ತು ಹಾಳಾಯಿತು. ಬೇಕಂತಲೇ ಕಟ್ಟೋದಲ್ಲ, ಗೋಸುಬಾರಿ. ಹಾಗೆ ಅದು ಸಹ ಒಂದು ಶಾಲೆ ನಡೆಸಲಿಕ್ಕೆ ಹಣವು ಪ್ರಾಮುಖ್ಯತೆ ಇರುತ್ತದೆ. ಮತ್ತು ಅದೃಷ್ಟ ಅಂತ ಹೇಳೋದು ಅದು ನಮಗೆ ದೇವರು ಬರೆದಿಡ್ತಾರೆ. ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಈಗ ನನ್ನ ಸಹಪಾಠಿಗಳೆಲ್ಲ ತುಂಬ ಡಿಗ್ರಿ ಮಾಡಿದ್ದಾರೆ, PhD ಮಾಡಿದವರಿದ್ದಾರೆ. ಅವರು ಹೇಳ್ತಾರೆ, ನನಗೆ ನೆಮ್ಮದಿಲ್ಲ ಮಾರಾಯ, ಪುರುಸೋತಿಲ್ಲ, ನೀನು ಆರಾಮ ಇದ್ದಿ. ನಾನು ನೋಡಿ, ನನ್ನ ತಂದೆಯವರು ಕೃಷಿಕರು, ನಾನು ಕೃಷಿಕರ ತಂದೆಯವರೊಟ್ಟಿಗೆ ತಂದೆಗೆ ಮೋಸ ಮಾಡಲಿಲ್ಲ. ತಂದೆ ಒಟ್ಟಿಗೆ ಜಮೀನಲ್ಲಿ ಸರಿ ಕೆಲಸ ಮಾಡಿದ್ದೇನೆ, ದನಕರುಗಳನ್ನು ನೋಡ್ತಾ ಇದ್ದೆ. ತಂದೆ ಆಶೀರ್ವಾದ ಇತ್ತು, ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಅದರ ಒಟ್ಟಿಗೆ ನಾನು ಬೇರೆ ವ್ಯವಹಾರದಲ್ಲಿ ನಾನು ತೊಡಗಿದ್ದೇನೆ. ಆ ವ್ಯವಹಾರದಲ್ಲಿ ಪ್ರಾಮಾಣಿಕ ಇದ್ದೆ. ನನ್ನ ಒಟ್ಟಿಗೆ ನನ್ನನ್ನು ನೆಗಾಡ್ತಿದ್ದರು. ನನ್ನ ಸಹಪಾಠಿಗಳು ಸಹ ನನ್ನ ವ್ಯವಹಾರದ ಒಟ್ಟಿಗೆ ಅವರು ಜೀಪು ಕಾರಲ್ಲಿ ತಗೊಂಡು ಹೋಗ್ತಿದ್ರು, ಫೈನಾನ್ಸು ರಿಜಿಸ್ಟ್ರೇಷನ್ ಮಾಡ್ತಿದ್ರು. ಬಟ್ರೆ ನೀವೆಂಥದ್ದು ಬರೀ ಬೈಕಲ್ಲಿ ಹೋಗೋದು, ನೀವು ಈ ಥರ ಹೋಗೋದಾ ಅಂತ ಹೇಳಿಸುತ್ತಿದ್ದರು. ಆದರೆ ಅವರು ಇವತ್ತು ನಿರ್ನಾಮ ಆಗಿದ್ದಾರೆ. ಅವರ ದುಡ್ಡಲ್ಲ, ಯಾರ್ಯಾರ ದುಡ್ಡಲ್ಲೇ ಓದ್ದು. ನಾನು ಪ್ರಾಮಾಣಿಕವಾಗಿ ದುಡಿದ್ದೇನೆ. ನಾನು ಇವತ್ತು ಮೇಲೆ ಬಂದಿದ್ದೇನೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ. ಇಬ್ಬರಿಗೂ, ದೊಡ್ಡ ಮಗನಿಗೂ ವಿದ್ಯಾಭ್ಯಾಸ ಆಗಿದೆ. ನೋಡಿ, ನನ್ನ ದೊಡ್ಡ ಮಗ ಇಂಜಿನಿಯರ್ ಆಗಿ MBA ಆಗಿದ್ದಾನೆ. ನನಗೊಂದು ಪೆಟ್ರೋಲ್ ಪಂಪ್ ಇದೆ. ಇಂಜಿನಿಯರ್ ಆಗಿ MBA ಆದರೂ ನನ್ನ ಮಗ ಅಲ್ಲಿ ಪೆಟ್ರೋಲ್ ಹಾಕುತ್ತಾನೆ. ಜನ ಇದೆ, ಕಮ್ಮಿ ಆದರೆ ನನ್ನ ಮಗ ಪೆಟ್ರೋಲ್ ಹಾಕುತ್ತಾನೆ. ಹೇಳ್ತಾರೆ, ಆರು ನಮಗೆ ಪೆಟ್ರೋಲ್ ಬಾಡ್ನ ತಳ್ಳಿರಂತ. ಪೆಟ್ರೋಲ್ ಹಾಕಿದ್ದು ಯಾರು? ಕೆಲಸಕ್ಕಲ್ಲ, ಅದು ದುಡಿಮೆ. ನಮ್ಮ ಸ್ವಂತ ದುಡಿಮೆಗೆ ನಮಗೆ ಏನು ಮಾಡ್ಬೋದು. ಅದಕ್ಕೆ ಹಿಂಜರಿಬಾರ್ದು. ಅವ್ರು ಹೇಳ್ತಾರಾ ಇವರು ಹೇಳ್ತಾರ ಅಂತ ಹಿಂಜರಿಬಾರ್ದು. ಹಿಂಜರಿದರೆ ನಾವು ಮುಂದೆ ಬರಲಿಕ್ಕಾಗೋದಿಲ್ಲ. ಮೋಸ ಮಾಡಬಾರ್ದು. ನಾನು ವೈಯಕ್ತಿಕ ಜೀವನದ ಬಗ್ಗೆ ಇದರಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ನನ್ನ ಸಹಪಾಠಿಗಳು ನೋಡಿ, ನಾನಿಲ್ಲಿ ನನ್ನ ಸಹಪಾಠಿಗಳದನ್ನು ಹೇಳಬಹುದು. ನೋಡಿ, ಇಲ್ಲಿ GK ಪ್ರಸನ್ನರು ಅವರು ಏನಂದರೆ ಲ್ಯಾಂಬಿ ಸ್ಕೂಟ್ರಲ್ಲಿ ಹೋಗ್ತಿದ್ರು. ಇವತ್ತು ಎಲ್ಲಿಗೆ ಮುಟ್ಟಿದ್ದಾರೆ? LIC ಏಜೆಂಟ್ ಅಂತ ಅವರನ್ನು ನೆಗಾಡ್ತಿದ್ರು. ಇವತ್ತು ಅವರಲ್ಲಿ ಎಸೆಟ್ಗಳು ಏನಿದೆ, ಪ್ರಾಮಾಣಿಕ ಉಂಟು. ನನ್ನ ಫ್ರೆಂಡು ಮತ್ತೊಬ್ಬರು ದ್ವಾರಕಾ ಕನ್ಸ್ಟ್ರಕ್ಷನ್, ಅವರು ಪೂಜೆಗೆ ಹೋಗ್ತಿದ್ರು, ಪರಿಗರ್ಮಿ ಕೆಲಸ ಮಾಡ್ತಾಯಿದ್ರು. ಇವತ್ತು ನಂಬರ್ 1 ಬಿಲ್ಡರ್ ಪುತ್ತೂರಲ್ಲಿ. ಈ ಥರ ಜೀವನದಲ್ಲಿ ನಮಗೆ ಮುಂದೆ ಬರಲಿಕ್ಕೆ ಆಗ್ತದೆ. ಯಾರು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ಹೆತ್ತವರು ನಮ್ಮ ಜಾತಿ ಭಾಷೆಯನ್ನು ಬಿಡಬಾರದು. ಜಾತಿ ಭಾಷೆ ಕಲಿಸಲೇಬೇಕು. ಅದು ತುಳು ಆಗಿರ್ಬೋದು, ಬೇರೆ ಬೇರೆ ಭಾಷೆ ಇರ್ಬೋದು. ಜಾತಿ ಭಾಷೆ ಕಲಿಯದಿದ್ದರೆ ಪ್ರಯೋಜನ ಇಲ್ಲ. ಯಾಕೆಂತ ಹೇಳ್ತಾನೆ, ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಅಮೇರಿಕಾದಲ್ಲಿದ್ದರು. ಅವರಿಗೆ 2 ಮಕ್ಕಳು. ಒಬ್ಬರಿಗೆ ಜಾತಿ ಭಾಷೆ ಬರೋದಿಲ್ಲ, ಇಲ್ಲಿ ಅಜ್ಜಿಗೆ ಇಂಗ್ಲೀಷ್ ಬರೋದಿಲ್ಲ. ಎಂತ ಮಾತಾಡೋದು? ಹಾಗೆ ಜಾತಿ ಭಾಷೆಯನ್ನು ಕಲಿಯಲೇಬೇಕು.
ಜಾತಿ ಭಾಷೆ ಒಟ್ಟಿಗೆ ನಮ್ಮ ಕನ್ನಡ ಭಾಷೆ, ಇಂಗ್ಲೀಷ್, ಆಮೇಲೆ ಇಂಗ್ಲೀಷ್ ಬೇಕು ಬೇಡ ಅಂತ ಹೇಳೋದಿಲ್ಲ. ನನ್ನ ಮಗನಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಕನ್ನಡ ಅಭ್ಯಾಸ ಆಗಿದೆ. ಇಲ್ಲಿ ಕನ್ನಡ ಕಲಿಸುತ್ತಿದ್ದರು ಆವಾಗ. ಕನ್ನಡ ಒತ್ತಕ್ಷರ ಎಲ್ಲ ಅವನಿಗೆ ಗೊತ್ತುಂಟು. ಬರೀ ಇಂಗ್ಲೀಷ್ ಗೊತ್ತಿದ್ದರೆ ಸಾಲದು. ಹಾಗೆ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಮುಂದೆ ಬನ್ನಿ, ಏನು ಭಯಪಡೋದು ಅಗತ್ಯವಿಲ್ಲ. ನೋಡಿ, ವರ್ಷಕ್ಕೊಮ್ಮೆ ನಮ್ಮ ಸಂಚಾಲಕರು ಬಾಬನ ಇದು ಮಾಡ್ತಾರೆ, ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಅವರ ಹುಟ್ಟುಹಬ್ಬ ಆಚರಣೆ ಅವರ ಮನೆಯಲ್ಲಿ ಮಾಡ್ತಾರೆ. ಆದರೆ ಸಾರ್ವಜನಿಕವಾಗಿ ನಮಗೆ ಗೊತ್ತಾಗ್ತದೆ. ಶಾಲೆಗೆ ಪಾಯಸ ಇದೆಲ್ಲ ಕೊಡ್ತಾರೆ. ಅವರ ಪಂಪಲ್ಲಿ ಹೋದರೆ ಅವತ್ತು ನಮಗೆ ಅಲಂಕಾರ ಆಗಿರ್ತದೆ, ನಮಗೆ ಹೋದರೆ ಸಿಹಿ ತಿಂಡಿ ಕೊಡ್ತಾರೆ. ನೋಡಿ, ಬಾಬನ ಅವರ ನೆನಪು ಎಷ್ಟು ಮನೆಗೆ ಮುಟ್ಟಿತ್ತು. ನಾನು ಮನೆಯಲ್ಲಿ ಹೋಗಿ ಹೇಳ್ತೇನೆ, ಇವತ್ತು ಪಂಪಳ್ಳಿ, ಅವರ ಪಂಪಳ್ಳಿದಿತ್ತು, ಏನು ಬಾಬನ ವಿಶೇಷ. ಆವಾಗ ನಮಗೊಂದು ಅವರಿಂದಾಗಿ ನಮಗೊಂದು ಆ ಗುರು ಪ್ರೇರಣೆ ಸಿಕ್ಕುತ್ತದೆ. ರಾಮನವಮಿ ಅಂದರೆ ಇಲ್ಲಿ ಇವರಲ್ಲಿ ಪ್ರಸನ್ನ ಇಂಜಿನಿಯರ್ ಅವರ ಮನೆಯಲ್ಲಿ ಆಗ್ತದೆ. ಅವರು ಕರೀತಾರೆ. ಅವರ ಮನೆಗೆ ಹೋಗಿ ಅವರಿಂದಾಗಿ ಆ ದೇವರ ದರ್ಶನ ಆಯಿತು. ನಮಗೆ ನೆನಪಿರುವುದಿಲ್ಲ. ಅದು ಪರೋಕ್ಷವಾಗಿ ಇನ್ನೊಬ್ಬರಿಗೆ ನಮಗೆ ಅದು ಪ್ರಯೋಜನ ಆಗ್ತದೆ. ಹಾಗೆ ಮಕ್ಕಳೇ, ನಾನು ಇದರಲ್ಲಿ ಹೇಳೋದಂದರೆ, ಕರ್ನಾಟಕ ಬ್ಯಾಂಕಿನವರು ನಮಗೆ ಬಸ್ ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮ ಶಾಲೆ ವತಿಯಿಂದ ಆ ಬ್ಯಾಂಕಲ್ಲಿ ಸ್ವಲ್ಪ ಖಾತೆಗಳನ್ನು ತೆಗಿಬೇಕಾಗ್ತದೆ. ಕರ್ನಾಟಕ ಬ್ಯಾಂಕಿಗೆ ಅಕೌಂಟ್ ಮಾಡಿ ಹಣ ಹಾಕಿದರೆ ಅದು ತುಂಬುತ್ತಾ ಹೋಗ್ತದೆ. ನನಗೆ ಬ್ಯಾಂಕಲ್ಲಿ ಒಡನಾಟವೇ ಹಾಗೆ ಆದ್ದು. ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಮಕ್ಕಳಿಗೆ ಒಳ್ಳೆಯದಾಗಲಿ. ನೀವು ಜೀವನದಲ್ಲಿ ಪ್ರಾಮಾಣಿಕತನವನ್ನು ನಡೆಸಿ, ಒಳ್ಳೆಯದಾಗ್ತದೆ. ಸುಳ್ಳು ಹೇಳಬೇಡಿ, ತಂದೆ ತಾಯಿಯವರಿಗೆ ಸುಳ್ಳು ಹೇಳಬೇಡಿ. ನನ್ನ ಅನುಭವವನ್ನು ನಾನು ಹೇಳೋದು, ಜೀವನದಲ್ಲಿ ನಾನಾ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಆಗ್ತದೆ. ಹೆದರಬೇಡಿ. ಈಗ ಮಾತಾಜಿಯವರು ಮೊದಲನಾಗೆಲ್ಲ ಮಾತಾಜಿಯವರು ನಿಮಗೆ ಆತ್ಮೀಯರಾಗೆ ಫ್ರೆಂಡ್ಶಿಪ್ಪಿನಾಗಿದ್ದಾರೆ. ಏನು ಗೊತ್ತಿಲ್ಲದ್ರೆ ಅವರಲ್ಲಿ ಕೇಳಿಕೊಳ್ಳಿ. ಒಳ್ಳೆ ಮಾತಾಜಿಯವರಿದ್ದಾರೆ, ಒಳ್ಳೆ ಶಾಲೆ, ಮುಂದೆ ನಿಮಗೆ ಒಳ್ಳೆಯದಾಗಲಿ. ನನಗಿಲ್ಲಿ 2 ಮಾತು ಅವಕಾಶ ಮಾಡಿಕೊಟ್ಟದಕ್ಕೆ ಆಡಳಿತ ಮಂಡಳಿಯವರಿಗೂ ಶಾಲೆಯ ಮಾತಾಜಿಯವರಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ಜೈ ಶ್ರೀರಾಮ್. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯ ಪೋಷಕರಾದ ಬೆಂಗಳೂರಿನ ಉದ್ಯಮಿಗಳಾದ ಶ್ರೀಯುತ ಶ್ರೀನಾಥ್ ಇವರು ನಮ್ಮ ಸಂಸ್ಥೆಗೆ ಸುಮಾರು 1 ಲಕ್ಷ ರೂಪಾಯಿಗಳ ಮೊತ್ತದ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿರ್ತಾರೆ. ಇವರ ಸುಪುತ್ರ ಜೀವನ್ 9ನೇ ತರಗತಿ ವಿದ್ಯಾರ್ಥಿ, ಮಗಳು ಪೂರ್ವಿ 6ನೇ ತರಗತಿ ಹಾಗೂ ಅವರ ಅಣ್ಣನ ಮಗಳು ಚಿನ್ಮಯಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಕಾರಣಾಂತರಗಳಿಂದ ಶ್ರೀಯುತ ಶ್ರೀನಾಥ್ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿಯಾದ ಶ್ರೀಮತಿ ಭಾರತಿ ಶ್ರೀನಾಥ್ ಇವರನ್ನು ಸಂಸ್ಥೆಯ ವತಿಯಿಂದ ಗೌರವಿಸುವಂತಹ ಸುಸಂದರ್ಭ. ಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಿಂದ ಶಾಲು ಹೊದಿಸಿ ಸನ್ಮಾನ. ಶ್ರೀಕೃಷ್ಣ ಪರಮಾತ್ಮನ ಇವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಈ ದಿನ ಹುಟ್ಟುಹಬ್ಬ ಆಚರಿಸಿದಂಥ ಮಕ್ಕಳು ಮುಂದೆ ಬರಬೇಕು. ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇರುವಂಥ ಈ ದಿನದ ಮಕ್ಕಳು ತಕ್ಷಣ ವೇದಿಕೆಗೆ ಬರಬೇಕು. ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಈ ವಿದ್ಯಾರ್ಥಿಗಳಿಗೆ ಹುಟ್ಟುಹಬ್ಬದ ಉಡುಗೊರೆ ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
जन्मदिनमिदम् अयि प्रियसखे शन्तनोतु ते सर्वदा मुदं प्रार्थयामहे भवशतायुषी ईश्वरः सदा त्वां च रक्षतु जन्मदिनमिदम् अयि प्रियसखे शन्तनोतु ते सर्वदा मुदं पुण्यकर्मणा कीर्तिमज्जया जीवनं तव भवतु सार्थकं जन्मदिनमिदम् अयि प्रियसखे शन्तनोतु ते सर्वदा मुदं स्वस्त्यस्तु ते कुशलमस्तु चिरायुरस्तु विद्या विवेककृतिकौशलसिद्धिरस्तु ऐश्वर्यमस्तु बलमस्तु सदा जयोस्तु वंशस्य दैव भवता हि सुदीप्यतोस्तु जन्मदिनस्य शुभाशयः। ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರತ್ನಾಕರ್ ವಾರಂಬಾಳಿತಾಯ ಹಾಗೂ ಮುಖ್ಯ ಅಭ್ಯಾಗತರಾದ ಶ್ರೀ ವೆಂಕಟರಮಣ ಭಟ್ ದೇರ್ಕಾಜಿ ಇವರನ್ನು ಸ್ಮರಣಿಕೆ ಮೂಲಕ ಗೌರವಿಸುವ ಸಂದರ್ಭ ಗೌರವಾನ್ವಿತ ಅಧ್ಯಕ್ಷರಿಂದ ಭೂದೇವಿಗೆ ಕಷ್ಟ ಬಂದಿದೆ ಎಂದರೆ ಸಜ್ಜನರ ಉಸಿರಾಟಕ್ಕೆ ಭಂಗ ಬಂದಿದೆ ಎಂದರ್ಥ. ಅಂದರೆ ದುರ್ಜನರ ಬಿರುಸಾಟ ಜೋರಾಗಿದೆ ಎಂದರ್ಥ. ಅದೆಷ್ಟು ಸಹಿಸಿಯಾಳು ಈ ಭೂದೇವಿ. ಪಾಪಾತ್ಮರನ್ನು ನಾಶ ಮಾಡಿ ಪುಣ್ಯಾತ್ಮರನ್ನು ರಕ್ಷಿಸಲು ತನ್ಮೂಲಕ ಧರ್ಮಸ್ಥಾಪನೆ ಮಾಡಲು ಸಂಭವಾಮಿ ಯುಗೇ ಯುಗೇ ಎಂದಿದ್ದಾನೆ ಶ್ರೀಕೃಷ್ಣ. ನಿಮ್ಮ ಮನದ ಮನೆಯೊಳಗೆ ಮಾಧವನ ಪ್ರಾಕಟ್ಯ ಇಂದಾಗಲಿ. ಇಳೆಯ ಕೊಳೆಯನ್ನು ತೊಳೆಯಲು ಇಳೆಗಿಳಿದು ಬಂದ ಮುದ್ದು ಕೃಷ್ಣ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ತನ್ನ ಪ್ರತಿ ಕೆಲಸವನ್ನು, ತನ್ನ ಸೋಲು ಗೆಲುವುಗಳನ್ನು ಎಲ್ಲವನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವವರು ನಮ್ಮ ಗೌರವಾನ್ವಿತ ಅಧ್ಯಕ್ಷರು. ಇಂದಿನ ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನುಡಿಗಳು. ಸರ್ ಪ್ಲೀಸ್. ಜಾತಕಂಸವಧಾರ್ಥಾಯ ಭೂಭಾರಹರಣಾಯ ಚ ಕೌರವಾಣ ವಿನಾಶಾಯ ದೈತ್ಯಾನ ನಿಧನಾಯ ಚ ಪಾಂಡವಾನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂಥೇಳಿ ಶ್ರೀಕೃಷ್ಣ ಭೂಮಿಗೆ ಜನ್ಮ ವಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿದ. ಹುಟ್ಟಿದಾಗಲೇ ಕೃಷ್ಣನಿಗೆ ಮೊಲೆಹಾಲು ಅಮ್ಮನದ್ದು ಸಿಗಲಿಲ್ಲ. ಮೊಲೆಹಾಲಿಗೆ ಗೋಕುಲಕ್ಕೆ ಹೋಗಬೇಕಾಯಿತು. ಇನ್ನೊಂದು ತಾಯಿ ಸ್ತನ್ಯಪಾನ ಮಾಡಿಸಿ ಬೆಳೆಸಬೇಕಾಯಿತು. ಸ್ವತಃ ತಾಯಿಯೇ ಮಗನನ್ನು ನೋಡದೆ 7-8 ವರ್ಷ ಕಾಯಬೇಕಾಗಿತ್ತು. ಜೀವನದಲ್ಲಿ ಹೆದರಿಕೆ ಏನು ಅಂತ ಹೇಳುವಂಥದ್ದು ಗೊತ್ತಿಲ್ಲದೆ ಎಲ್ಲ ಕಷ್ಟಗಳನ್ನು ಕೂಡ ಚಾಲೆಂಜಾಗಿ ತೆಗೆದುಕೊಂಡು ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂಥೇಳಿ 5,500 ವರ್ಷಗಳ ಹಿಂದೆ ಆಲೋಚನೆ ಮಾಡಿ 5,500 ವರ್ಷಗಳ ಹಿಂದೆ ಧರ್ಮಸ್ಥಾಪನೆಗಾಗಿ ಹೋರಾಡಿದವ ಶ್ರೀಕೃಷ್ಣ ಪರಮಾತ್ಮ. ಎಷ್ಟೆಲ್ಲ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅಂತ ಹೇಳುವಂಥದ್ದು ಮಹಾಭಾರತ ಅಥವಾ ಕೃಷ್ಣ ಲೀಲೆ ಓದಿದರೆ ಗೊತ್ತಾಗುತ್ತದೆ. ಸ್ತ್ರೀಯರಿಗೆ ರಕ್ಷಣೆ, ಸಜ್ಜನರಿಗೆ ರಕ್ಷಣೆ, ಲೋಕದಲ್ಲಿ ಧರ್ಮ ನೆಲೆಸಬೇಕು ಅಂತ ಹೇಳುವಂಥ ಪ್ರಯತ್ನ. ಇದರಿಂದಾಗಿ ಈಗಲೂ 5,500 ವರ್ಷ, ಇನ್ನೂ 5,500 ವರ್ಷ ಆದರೂ ಶ್ರೀಕೃಷ್ಣನನ್ನು ನೆನೆಸುವಂಥ ಮನಸ್ಸುಗಳು ಧಾರಾಳ ಆಗಿದೆ. ಜಗದ್ಗುರು ಅಂತ ಹೇಳ್ತೇವೆ. ಅಮೇರಿಕದಿಂದ ಬಂದು ಜಪಾನ್ವರೆಗೆ, ಆಸ್ಟ್ರೇಲಿಯಾದವರೆಗೂ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣ ನೆನೆಸಿಕೊಂಡು ಸೇವೆ ಮಾಡ್ತಾರೆ. ಅಂಥ ಒಂದು ಭಾಗ್ಯ ಸ್ವತಂತ್ರವಾಗಿ ಯಾವುದೇ ಒತ್ತಡ ಇಲ್ಲದೆ ಸಿಕ್ಕಿದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ. ಅಂಥ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನಮ್ಮ ಬಾಲಕರಲ್ಲಿ ನೋಡಬೇಕು ಅಂತ ಹೇಳುವ ಒಂದು ಖುಷಿಯಿಂದ ಈ ದಿನ ಶ್ರೀಕೃಷ್ಣ ಲೀಲೋತ್ಸವ ಆಚರಿಸ್ತೇವೆ. ಸಾಹಸಗಳನ್ನು ಎಲ್ಲ ಈ ದಿನ ನೀವು ಆಚರಿಸಲಿಕ್ಕೆ ರೆಡಿಯಾಗಿದ್ದೀರಿ. ನಿಮಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಆಯುರಾರೋಗ್ಯಗಳನ್ನು, ಸಕಲ ಸಂಪದವನ್ನು, ನಿರ್ಭಯತ್ವವನ್ನು ಮತ್ತು ಸಾಹಸಗಳನ್ನು, ಜೀವನವನ್ನು ಸಾರ್ಥಕವಾಗಿ ಜೀವಿಸುವಂಥ ಒಂದು
ಪುಣ್ಯವನ್ನು ನಿಮಗೆ ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ ಬಂದ ಎಲ್ಲ ಅತಿಥಿಗಳಿಗೆ ವಂದಿಸ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಪ್ರಮೀಳಾ ಮಾತಾಜಿ ಇವರಿಂದ ಧನ್ಯವಾದ ಸಮರ್ಪಣೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಾನ್ ಶ್ರೀಕೃಷ್ಣನ ಗುರುವಾದ ಸಾಂದೀಪನಿ ಮಹರ್ಷಿಯ ಪುಣ್ಯ ಹೆಸರನ್ನು ಹೊಂದಿರುವ ಈ ವಿದ್ಯಾಸಂಸ್ಥೆಯಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವ ಈ ಶುಭ ದಿನವೇ ಶ್ರೀಕೃಷ್ಣ ಲೀಲೋತ್ಸವ. ಈ ಸಂಭ್ರಮದ ಸಭಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯ ಮೂಲಕ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲಾ ಅಧ್ಯಕ್ಷರು, ಭಗವಾನ್ ಶ್ರೀಕೃಷ್ಣನ ಆರಾಧಕರು, ನಾವು ನೀವೆಲ್ಲರೂ ಇಲ್ಲಿರಲು ಕಾರಣೀಭೂತರಾದ ಶ್ರೀಯುತ ಜಯರಾಮ ಕೆದಿಲಾಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಶುಭ ಸಮಾರಂಭವನ್ನು ಉದ್ಘಾಟಿಸಿ ಶುಭ ಸಂದೇಶವನ್ನು ನೀಡಿ ಸಮಾರಂಭಕ್ಕೆ ಚಾಲನೆ ನೀಡಿದ ನಮ್ಮ ಊರಿನ ಪ್ರಗತಿಪರ ಕೃಷಿಕರು ಹಾಗೂ ಚಿಂತಕರು, ನಮ್ಮ ಶಾಲಾ ಹಿತೈಷಿಗಳು ಆಗಿರುವ ಶ್ರೀ ರತ್ನಾಕರ ವಾರಂಬಳಿತಾಯ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಮಾರಂಭಕ್ಕೆ ಮುಖ್ಯ ಅಭ್ಯಾಗತಕರಾಗಿ ಆಗಮಿಸಿದ ಹಿತನುಡಿಗಳನ್ನಾಡಿದ ಶ್ರೀ ವೆಂಕಟರಮಣ ಭಟ್ ದೇರ್ಕಜೆ, ಪ್ರಗತಿಪರ ಕೃಷಿಕರು ಮತ್ತು ಉದ್ಯಮಿಗಳು ಕುರಿಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಗೆ ಸದಾ ಮಾರ್ಗದರ್ಶಕರಾಗಿ ಸಮಯೋಚಿತ ಸಲಹೆಗಳನ್ನು ನೀಡುತ್ತಾ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಭಾಸ್ಕರಾಚಾರ್ಯ ಹಿಂದರ್ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸೂಕ್ತ ಸಲಹೆಗಳನ್ನು ನೀಡುವ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶ್ರೀಯುತ ಕೃಷ್ಣ ಪ್ರಸಾದ್ ಕೆದಿಲಾಯ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಎಸ್ ಜಿ ಕೃಷ್ಣ ಹಾಗೂ ಶ್ರೀ ಹರೀಶ್ ಪುತ್ತರಾಯ ಇವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಯಮಲಾ ವಿಎನ್ ಇವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದು ಈ ಸಂಸ್ಥೆಯ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಾಕೇಶ್ ರೈ ಕೆಡೆಂಜಿ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಶಾಲಾ ಅಭಿವೃದ್ಧಿಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಪೋಷಕ ಬಂಧುಗಳಿಗೂ ಆತ್ಮೀಯ ಧನ್ಯವಾದಗಳು. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿದ ಎಲ್ಲ ಊರ ಹಾಗೂ ಪರ ಊರಿನ ಮಹನೀಯರಿಗೂ ಹಾಗೂ ಅನ್ನಪೂರ್ಣ ಯೋಜನೆಗೆ ಸುವಸ್ತುಗಳನ್ನು ನೀಡಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ಹೃದಯಸ್ಪರ್ಶಿ ವಂದನೆಗಳು. ವಿವಿಧ ಅಂಗನವಾಡಿಗಳಿಂದ ಬಂದಿರುವ ಶಿಕ್ಷಕರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಗೆ ಗಣಕಯಂತ್ರವನ್ನು ನೀಡಿದ ಪೋಷಕರಾದ ಶ್ರೀಮತಿ ಭಾರತಿ ಶ್ರೀನಾಥ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಛಾಯಾಗ್ರಾಹಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಸಮಾರಂಭಕ್ಕೆ ರುಚಿಕರವಾದ ಭೋಜನವನ್ನು ತಯಾರಿಸುವ ಅಡುಗೆ ತಯಾರಿಕರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು.
ಕಾಟೇಪಲ್ಲಿ ಗ್ರಾಮೀಣ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಈಗಾಗಲೇ ಸಭಾ ಕಾರ್ಯಕ್ರಮವಂತಹ ಸಂದರ್ಭ ಶಾಲಾ ಶ್ರೀಕೃಷ್ಣನ ಮೂರ್ತಿಯ ಭವ್ಯ ಮೆರವಣಿಗೆ ಇದೀಗ ಗೋಪಾಲಕೃಷ್ಣ ಸಭಾಭವನದಿಂದ ಹೊರಟಿದೆ. ಅತಿಥಿ ಅಭ್ಯಾಗತರು, ಶಾಲೆಯ ಗೌರವಾನ್ವಿತ ಅಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈ ಮೆರವಣಿಗೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗೂ ಸುಶ್ರಾವ್ಯವಾಗಿ ಭಜನೆ ಹಾಡುವಂತಹ ನಮ್ಮ ವಿದ್ಯಾರ್ಥಿಗಳ ತಂಡ ಇದೀಗ ಶಾಲೆಯ ಮುಂದಿನ ಗ್ರೌಂಡಿಗೆ ಬಂದಿದೆ. ಬೇರೆ ಕಾರ್ಯಕ್ರಮಗಳು ಆರಂಭವಾಗ್ತವೆ. ಇದೀಗ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಿಂದ ಶ್ರೀಕೃಷ್ಣನಿಗೆ ಮಾಲಾರ್ಪಣೆ ಮತ್ತು ಪೂಜೆ ನಿರ್ವಹಿಸ್ತಾ ಇದ್ದಾರೆ. ಮಂಡಳಿಯವರು, ಮುಖ್ಯೋಪಾಧ್ಯಾಯರು ಹಾಗೂ ಕೆಳಗಡೆ ಭಜನಾ ತಂಡದವರು ಉಪಸ್ಥಿತರಿದ್ದಾರೆ. ಶ್ರೀಕೃಷ್ಣನಿಗೆ ಮಾಲಾರ್ಪಣೆಯನ್ನು ಮಾಡಿದ ನಂತರ ಆರತಿ ಬೆಳಗಿಸಿ ಶ್ರೀಕೃಷ್ಣನ ಆಶೀರ್ವಾದ ನೀಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ದಯವಿಟ್ಟು ಪೋಷಕರು ಸ್ವಲ್ಪ ಹಿಂದೆ ಬರಬೇಕು. ಇಲ್ಲಿ ಭಗವದ್ಗೀತೆ ಪಠಣ ನಮ್ಮ ಶಾಲೆಯ ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲರೂ ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಹಾಲಿಗೆ ಹೋಗ್ಬೋದು.
ನೃತ್ಯ. ಎಲ್ಲ ಪುಟಾಣಿಗಳು ಕೂಡ ಅವರ ಹೆತ್ತವರ ಜೊತೆ ಇದೀಗ ಮುಂದೆ 8ನೇ ತರಗತಿ ವಿದ್ಯಾರ್ಥಿಗಳಿಂದ ಪೋಷಕರು ದಯವಿಟ್ಟು ಗಮನಿಸಿ, ಪೋಷಕರು ಸ್ವಲ್ಪ ದಾರಿ ಮಾಡಿಕೊಡಿ, ಅವರಿಗೆ ಡ್ಯಾನ್ಸ್ಗೆ ಅನುವು ಮಾಡಿಕೊಟ್ಟು ಸಹಕರಿಸಿ. ये प्रीत है पुरानी, मैं राजा और तू रानी, हाँ तेरे मेरे जन्मों के वादे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे।
राधे राधे तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 ಗೋಪುರ ಮೊಸರು ಕುಡಿಕೆ ಎಲ್ಲ ಸ್ಪರ್ಧೆಗಳು ಏಕಕಾಲದಲ್ಲಿ ಪ್ರಾರಂಭವಾಗ್ತಾ ಇದೆ. ಸ್ಪರ್ಧೆಗಳು ಮತ್ತು ಟೀಮ್ ಲೀಡರ್ಸ್ ಪುಟಾಣಿಗಳು ರಾಧಾಕೃಷ್ಣ ವೇಷ ಹಾಕಿದ ಪುಟಾಣಿಗಳಿಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರತ್ನಾಕರ ವಾರಮಳಿಕಾಯಿಯವರು ಬಹುಮಾನಗಳನ್ನು ನೀಡಿ ಆಶೀರ್ವದಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ದೊಡ್ಡ ಕನ್ನಡ ಟೀಮ್ 10th ಸ್ಟ್ಯಾಂಡರ್ಡ್ ಪ್ರೀತಮ್ ತನ್ನ ತಂಡದೊಂದಿಗೆ ತಕ್ಷಣ ಗೋಪುರ ಮೊಸರು ಕುಡಿಕೆ ಹೋಗಬೇಕು. ಪ್ರೀತಮ್ 10th ಸ್ಟ್ಯಾಂಡರ್ಡ್ ಕನ್ನಡ ಟೀಮ್, ನೀವು ತಡ ಮಾಡಿದಷ್ಟು ನಿಮ್ಮನ್ನು ತಂಡದ ಸದಸ್ಯರೊಂದಿಗೆ ಹಾಗೆ ಹೇಳಬೇಕು. ತಕ್ಷಣ ಬರಬೇಕು ಮೈಕ್ ಪಾಯಿಂಟ್ ಹತ್ರ. ಅಯಾಮಿಷು ತಕ್ಷಣ ಮಗುವಿನ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ವಿದ್ಯಾರ್ಥಿಗಳು ಆರಾಧ್ಯ ಬಂದ ಫಸ್ಟ್ ಪ್ಲೇಸ್
ಮುಖ್ಯ. ಈ ವಿದ್ಯಾರ್ಥಿಗಳು ತಕ್ಷಣ ವೇದಿಕೆ ಹತ್ರ ಹೋಗಬೇಕು. ಅಲ್ಲಿ ಬಹುಮಾನ ವಿತರಣೆ ನಡೀತಾ ಇದೆ. ಅಂಗನವಾಡಿ ಮಕ್ಕಳ ಪಾಸಿಂಗ್ ದ ಬಾಲ್ ಕಾಂಪಿಟೇಷನ್ನ ಬಹುಮಾನ ವಿತರಣೆ ನಡೀತಾ ಇದೆ. ಆರತಿಯ ಭಟ್, ನಿತೀಶ್ಕಾ ಹಾಗೂ ಪ್ರಣಮ್ಯ. ಆರತಿಯ ಭಟ್ ಫಸ್ಟ್ ಪ್ಲೇಸ್, ನಿತೀಶ್ಕಾ ಸೆಕೆಂಡ್ ಪ್ಲೇಸ್ ಹಾಗೂ ಪ್ರಣಮ್ಯ ಥರ್ಡ್ ಪ್ಲೇಸ್. ಇದು ಅಂಗನವಾಡಿ ವಿದ್ಯಾರ್ಥಿಗಳಿಗೆ ನಡೆಸಿದಂತಹ ಪಾಸಿಂಗ್ ದ ಬಾಲ್ ಕಾಂಪಿಟೇಷನ್ ಫಲಿತಾಂಶ. ವಿಜೇತರು ತಕ್ಷಣ ವೇದಿಕೆ ಹೋಗಬೇಕು. ಅವರ ಪೋಷಣೆ ಎಲ್ಲ ಭಾಗವಹಿಸುವಂತ ಎಲ್ಲ ಸ್ಪರ್ಧಾಳುಗಳು ತಕ್ಷಣ ಹಂಚಿಕೊಂಡು ಆ ಕಡೆಗೆ ಹೋಗಿ ವಿಜೇತರು ವೇದಿಕೆ ಅದೇ ರೀತಿ ಒಂದನೇ ತರಗತಿಗಳಲ್ಲಿ ಶ್ರೀಕೃಷ್ಣನ ಚಿತ್ರಕ್ಕೆ ಬಣ್ಣ ಹಚ್ಚುವಂತೆ ಇದರ ವಿಜೇತರು ಈ ರೀತಿ ಇದ್ದಾರೆ.
ಮುಕ್ಕುವೆ ಹಾಗೂ ಪ್ರಣವ್ಯ ಸುಳ್ಯ ಇವರು ತಕ್ಷಣ ಪೋಷಕರ ಜೊತೆ ವೇದಿಕೆ ಹತ್ರ ಹೋಗ್ಬೇಕು. PKG ಪಾಸಿಂಗ್ ದ ಬಾಲ್. ಪಠ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರೈಮರಿ ವಿದ್ಯಾರ್ಥಿನಿಯರು ಪ್ರೈಮರಿ ಗರ್ಲ್ಸ್ ಅಡ್ಡಕಂಬ ತಕ್ಷಣ ಹೋಗಬೇಕು. ಸಹದೇವ ಟೀಮ್ನವರು ಗೋಪುರ ಮೊಸರುಪುರಿಗೆ ಮಕ್ಕಳಿಗೋಸ್ಕರ ಸಂಗೀತ ಕುರ್ಚಿ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಧ್ವಜಸ್ತಂಭದ ಎದುರುಗಡೆ UKG ಪುಟಾಣಿಗಳಿಗೆ ಸಂಗೀತ ಕುರ್ಚಿ ಸ್ಪರ್ಧೆ ನಡೀತಾ ಇದೆ. ತಕ್ಷಣ UKG ಅವರು ಪೋಷಕರು ಅವರ ಮಕ್ಕಳನ್ನು ಕರ್ಕೊಂಡು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ವಿಜೇತರಾದ ತಕ್ಷಣ ವೇದಿಕೆ ಕೃಷ್ಣನ ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆ 1ರಿಂದ 10ನೇ ತರಗತಿಯ ಫಲಿತಾಂಶ ಈ ರೀತಿ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಣತಿ ಎಂ ಫಸ್ಟ್ ಪ್ಲೇಸ್, ರಣವೀತ್ ಆರ್ ಸೆಕೆಂಡ್ ಪ್ಲೇಸ್, ಲವಿಂಗ್ ಬಿ ಥರ್ಡ್ ಪ್ಲೇಸ್. Second standard, Anvai Bolkar first place, Moksha K second place, Nihal D third place. Third standard, Tanaya K first place, Pranvita Pujari third place, Srujan second place, Yashasvi third place. Seventh standard, Rashi D third, Tanvit Kulal P first place, Shrisha second place, third place. Shika Singh K first place, Yashash second place, ಹಾಗೂ ಕಾರ್ತಿಕ್ K third place. साढ़े बनने के कैमरा जन के अंदर कई किलो 5th standard B out. ತಕ್ಷಣ ಗೋಪುರ ಮೊಸರು ಕೇಂದ್ರ ಹೋಗ್ಬೇಕು. ಪೊಲೀಸರ ಸಹಕಾರಿಗಳನ್ನು ನೋಡಬೇಕು. ಪೊಲೀಸರು ಫ್ರೀ ಇದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್, ಮೋಕ್ಷ ಕೆ ಸೆಕೆಂಡ್ ಪ್ಲೇಸ್, ನಿಹಾಲ್ ಡಿ ಥರ್ಡ್ ಪ್ಲೇಸ್. ಥರ್ಡ್ ಸ್ಟ್ಯಾಂಡರ್ಡ್ ಅನಯ ಕೆ ಫಸ್ಟ್ ಪ್ಲೇಸ್, ಆಯುಷ್ ಕೆ ಸೆಕೆಂಡ್ ಪ್ಲೇಸ್, ಸಿಂಚನ್ ಡಿ ಥರ್ಡ್ ಪ್ಲೇಸ್. ಫೋರ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ಲೇಸ್, ಪ್ರೀತಿ ಡಿ ಥರ್ಡ್ ಪ್ಲೇಸ್. ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಬಿ ಯಶೋಧೈ ಡಿ ಸೆಕೆಂಡ್ ಪ್ಲೇಸ್, ಸುಜನ್ ಡಿ ಥರ್ಡ್ ಪ್ಲೇಸ್. ಏಯ್ತ್ ಸ್ಟ್ಯಾಂಡರ್ಡ್ Shrisha second place,
ಬಹಳ ರೋಮಾಂಚನಕಾರಿ. ಜೋರಾದ ಚಪ್ಪಾಳೆ ಕೇಳ್ತಾ ಇಲ್ಲ, ಚಪ್ಪಾಳೆ ಸದ್ದು ಕೇಳಬೇಕು ನೋಡಿ. ಅಲ್ಲಿ ನಿಂತ್ಕೊಂಡು ಆ ಮಡಿಕೆ ಹೊಡೆಯುವಂತ ಈ ಮಕ್ಕಳ ಸಾಹಸವನ್ನು ನಾವು ನಿಜವಾಗಿ ಮೆಚ್ಚಲೇಬೇಕು. ಅವರಿಗೆ ಮತ್ತಷ್ಟು ಪ್ರೋತ್ಸಾಹಕ್ಕೆ ಚಪ್ಪಾಳೆ. ಗೋಪುರ ಮಕ್ಕಳ ಅಮ್ಮಂದಿರಿಗಾಗಿ ಒಂದು ರಿಸಲ್ಟ್ ಈ ರೀತಿ ಇದೆ. ಸಾತ್ವಿಕ್ ರಾವ್ ಫಸ್ಟ್ ಪ್ಲೇಸ್, ಆರ್ಬಿ ಯುಕೆ ಸೆಕೆಂಡ್ ಪ್ಲೇಸ್, ಜಿಷ್ಣು ಥರ್ಡ್ ಪ್ಲೇಸ್. ಆದಷ್ಟು ಬೇಗ ವೇದಿಕೆ ಹತ್ರ ಹೋಗ್ಬೇಕು. ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಯಿಂದ ಕೂಡ ಇವತ್ತಿನ ಈ ವಿಶೇಷ ಭೋಜನವನ್ನು ಸವಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗುರುಕಿರಣ್ ಮತ್ತು ಚಿರಾಗ್ ಗೋಪುರದ ಹತ್ರ ಹೋಗ್ಬೇಕು. ಗುರುಕಿರಣ್ ಮತ್ತು ಚಿರಾಗ್. ಎಂಟು, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳ ಕಂಬ ಹತ್ತುವ ಸ್ಪರ್ಧೆಯ ಬಹುಮಾನ ವಿಜೇತರ ಹೆಸರುಗಳು: ಯತಿರಾಜ್ ಫಸ್ಟ್ ಮತ್ತು 6 ಕಾನ್ಸಲೇಷನ್ ಪ್ರೈಸ್ ಸಮಾಧಾನಕರ ವಿಘ್ನೇಶ್ ಮತ್ತು ವಿಘ್ನೇಶ್ ಪ್ರಭು, ತುಷಾರ್, ಮನ್ವಿತ್ ಮತ್ತು ನಿಖಿಲ್. ಹಾಗೆ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡ್ ಲೆಮನೇಡ್ ಸ್ಕೂಲ್ ಅಶ್ವಿನ್ ಸೆಕೆಂಡ್ ಪ್ರೈಸ್, ಋತ್ವಿಕ್ ಐಟಿ ಥರ್ಡ್ ಪ್ರೈಸ್, ಸಾಧ್ವಿ ಥರ್ಡ್ ಪ್ಲೇಸ್ ಮತ್ತು ನಿಶಾ ವೈ ಫಸ್ಟ್ ಸ್ಟ್ಯಾಂಡರ್ಡ್ ಕಪ್ಸಿಕಾ ಸೆಕೆಂಡ್ ಪ್ಲೇಸ್, ಪ್ರಣತಿ. 4th AP ಮಕ್ಕಳೆಲ್ಲ 50 AP ಮಕ್ಕಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮನೆಗೆ ಹೊಡೆಯುವ ಸ್ಪರ್ಧೆ ನಡೀತಾ ಇದೆ. ಅದೇ ರೀತಿ ಫಸ್ಟ್ ಸ್ಟ್ಯಾಂಡರ್ಡ್ ಲೆಮನೇಡ್ ಸ್ಕೂಲ್ ಮತ್ತು ಕಪ್ ಸೆಟ್ಟಿಂಗ್ ಇದರ ವಿಜೇತ ಐದನೇ ತರಗತಿಯ 5th ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್. ಈಗಾಗಲೇ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಯಾರು ಹಾಳು ಮಾಡಬೇಡಿ. ಇವತ್ತಿನ ಪಾಂಡುರಂಗ
ಅರ್ಜುನ ಟೀಮ್ ಫಸ್ಟ್, ಇದರ ಕ್ಯಾಪ್ಟನ್ ಅನ್ಯ ಶೆಟ್ಟಿ ಮತ್ತು ತಂಡದವರು. ಅರ್ಜುನ ಟೀಮ್ ಫಸ್ಟ್ ಪ್ಲೇಸ್ ಗೋಪುರ ಮೊಸರುಪುಡಿಕೆ ಪ್ರೈಮರಿ ಗರ್ಲ್ಸ್, ಅನ್ಯ ಶೆಟ್ಟಿ ಆ್ಯಂಡ್ ಟೀಮ್. ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ ಸ್ಕೂಲ್ ಮತ್ತು ಕಬ್ಸೆಟ್ಟಿ ಇದರ ಬಹುಮಾನ ವಿಜೇತರಿಗೆ ಶ್ರೀಯುತ ಲಕ್ಷ್ಮಣ್ ಕರಂದ್ಲಾಜೆ ಇವರು ಬಹುಮಾನ ನೀಡಿ ಆಚರಿಸಬೇಕು. ಗೋಪುರ ಮೊಸರುಪುಡಿಕೆ ಹೈಸ್ಕೂಲ್ ಗರ್ಲ್ಸ್ ದ್ರೋಣ ಟೀಮ್ನ ಅಭಿರಾಮಿ ಮತ್ತು ಟೀಮಿನವರು ತಕ್ಷಣ ವೇದಿಕೆ ಹತ್ರ ಹೋಗಬೇಕು. ಈ ತಕ್ಷಣ ಅವರಿಗೆ ಅದೇ ರೀತಿ ಪ್ರೈಮರಿ ಗರ್ಲ್ಸ್ ಗೋಪುರ ಮೊಸರುಪುಡಿಕೆ ಅನ್ಯ ಶೆಟ್ಟಿ ಆ್ಯಂಡ್ ಟೀಮ್, ಅರ್ಜುನ ಟೀಮ್. ಗೋಪುರ ಮೊಸರುಪುಡಿಗೆ ವಿಜೇತರು ಅನ್ಯ ಶೆಟ್ಟಿ ಮತ್ತು ಟೀಮ್. ಇದರ ಎಲ್ಲ ಸ್ಪರ್ಧಾಳುಗಳು ವಿಜೇತರು ತಕ್ಷಣ ವೇದಿಕೆ ಹೋಗಬೇಕು. ಇವತ್ತಿನ ಈ ಸಮಾರಂಭದಲ್ಲಿ ಒಂದು ವಿಶೇಷವಾದ ಬಹುಮಾನವನ್ನು ಏರ್ಪಡಿಸ್ತಾ ಇದ್ದೇವೆ. ಅದು ಒಂದು ಮಹಿಳೆಯರಿಗಾಗಿ, ಇನ್ನೊಂದು ಪುರುಷರಿಗಾಗಿ. ಮಹಿಳೆಯರಿಗಾಗಿ ಇರುವಂತಹ ಸ್ಪರ್ಧೆಯಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಹಿಂದೂ ಸಂಬಿಟ್ಟು ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಊಟದ ನಂತರ ಪುರುಷರಿಗೆ ಇನ್ನೊಂದು ಸ್ಪರ್ಧೆ ಇದೆ, ಉಪ್ಪುಗುಡಿ ಸ್ಪರ್ಧೆ. ಅದರಲ್ಲಿ ಭಾಗವಹಿಸುವವರು ತಮ್ಮ ಮಕ್ಕಳನ್ನು ಮಾತ್ರ ಬೆನ್ನಲ್ಲಿ ಹೊಂದುವ ಬೆನ್ನ ಮೇಲೆ ಕ್ಲಾಸ್ ಪಿರಮಿಡ್ ವಿತ್ ಕೀರ್ತಿ ಸೆಕೆಂಡ್ ಪ್ಲೇಸ್ ಹಾಗೂ ಶ್ರೀಮತಿ ಶ್ವೇತಾ ಥರ್ಡ್ ಪ್ಲೇಸ್. ಈ ವಿಜೇತರು ವೇದಿಕೆ ಹತ್ರ ಹೋಗಬೇಕು. ಅಲ್ಲಿ ಮೊಸರುಪುಡಿಕೆ ಹತ್ರ ಹೋಗಬೇಕು. ಗೋಪುರ ಮೊಸರುಪುಡಿಕೆ 9th ಸ್ಟ್ಯಾಂಡರ್ಡ್ ಗುರು. ಗೊತ್ತಾಯಿಲ್ಲ ಮಾರ. ಈಗಾಗಲೇ ಭೋಜನದ ವ್ಯವಸ್ಥೆ ಪ್ರಾರಂಭ ಆಗಿದೆ. 2 ಕೌಂಟರ್ಗಳನ್ನು ಮಾಡಿದ್ದಾರೆ. ಯಾರು ಕೂಡ ಧನ್ಯವಾದಗಳು. ವ್ಯವಸ್ಥೆಯಲ್ಲಿ ಅಡ್ಡಗಂಬ ಪ್ರೈಮರಿ ಸೆಕ್ಷನ್ ಗರ್ಲ್ಸ್ ಹಗ್ಗ ಜಗ್ಗಾಟ ನಡೀತಿರುವಂತಹ ಸ್ಥಳಕ್ಕೆ ಬರಬೇಕು. ಸಹದೇವ ತಂಡ ಊಟಕ್ಕೆ ಬಾಗಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳು ಆದಷ್ಟು ಬೇಗ ಭೋಜನದ ಮೈಕ್ ಪಾಯಿಂಟ್ ಬಳಿ ಬರಬೇಕು. 8ನೇ ತರಗತಿಯ ಕುಶಾಲ್ ಮೈಕ್ ಪಾಯಿಂಟ್ ಬಳಿ ಬರಬೇಕು. ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಊಟದ ಕೌಂಟರನ್ನು ತೆರವುಗೊಳಿಸ್ತಾ ಇದ್ದೇವೆ.
ಅನ್ವಿತ ಹೈಸ್ಕೂಲ್ ವಿದ್ಯಾರ್ಥಿಗಳ ಹೈಸ್ಕೂಲ್ ಬಾಯ್ಸ್ ಇವರ ಎಲ್ಲ ವಿದ್ಯಾರ್ಥಿಗಳು ತಕ್ಷಣದ ಸಮಯಕ್ಕೆ ಸರಿಯಾಗಿ ಸ್ಪರ್ಧೆಯ ಅಂಕಣದಲ್ಲಿ ಹಾಜರಿರಬೇಕು. ಸ್ಪರ್ಧೆ ನಡೀತಾ ಇರುವ ಸಂದರ್ಭದಲ್ಲಿ ಕ್ರೀಡಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳು ಆದಷ್ಟು ದೂರ ನಿಂತು ಸಹಕರಿಸಬೇಕು. ಪುರುಷರಿಗೆ ಪ್ರಕಟಣೆ ಇದೆ. ಪುರುಷರಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ಉಪ್ಪು ಪುಡಿ ಸ್ಪರ್ಧೆಯು ನಡೆಯಲಿದೆ. ತಮ್ಮ ಮಕ್ಕಳನ್ನು ಸೈಕಲಲ್ಲಿ ಹೊರಕೊಂಡು ಹೋಗಿ ಓಡಿಕೊಂಡು ಹೋಗುವಂಥ ಈ ಸ್ಪರ್ಧೆ ಉಪ್ಪು ಪುಡಿ ಸ್ಪರ್ಧೆ. ಆದಷ್ಟು ಬೇಗನೆ ಹೆಸರನ್ನು ಮೈಕ್ ಪಾಯಿಂಟ್ ಬಳಿ ನೋಂದಾಯಿಸಬೇಕ. ವಿದ್ಯಾಭಿಮಾನಿಗಳು, ಪುರುಷರು ಹಾಗೂ ಮಹಿಳೆಯರು ತಮ್ಮ ಹೆಸರನ್ನು, ತಮ್ಮ ತಂಡವನ್ನು ಇಲ್ಲಿ ಮೈಕ್ ಪಾಯಿಂಟ್ ಬಳಿ ವಾಹನ ಚಾಲಕರಾದ ಶಶಿಯನ್ನು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಶಶಿಯನ್ನ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಮಳೆ ಹೋಗಿಸ್ಕೊಳ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿರುವಂತಹ ಕ್ರೀಡಾ ಅಭಿಮಾನ, ಕ್ರೀಡಾಸೆಯನ್ನು ಲೆಕ್ಕಿಸದೆ ವಿದ್ಯಾರ್ಥಿನಿಯರು ಅತ್ಯುತ್ಸಾಹದಿಂದ ಈ ಲೀಲೋತ್ಸವದ ಸ್ಪರ್ಧೆಗಳಲ್ಲಿ ಮಳೆಯ ಮಧ್ಯೆ ಕೂಡ ಹಗ್ಗ-ಜಗ್ಗಾಟ ಸ್ಪರ್ಧೆಯು ಬಹಳ ಬಿರುಸಿನ ನೋಂದಾಯಿಸಲು ಮಟ್ಟಿಗೆ ಕೇವಲ ಒಂದು ಹೆಸರು ಮಾತ್ರ ಇಲ್ಲಿ ನೋಂದಾಯಿಸಲ್ಪಟ್ಟಿದೆ. ಪುರುಷರ ಉಪಗುಡಿ ಸ್ಪರ್ಧೆಗೆ ಕೇವಲ ಒಂದು ಹೆಸರು ಮಾತ್ರ ನೋಂದಾಯಿ
ನಮಸ್ಕಾರ. ಈ ದಿನ ಕೃಷ್ಣ ಲೀಲೋತ್ಸವ, ನಿನ್ನೆ ಕೃಷ್ಣಾಷ್ಟಮಿಯ ಪ್ರಯುಕ್ತ ಮರುದಿವಸ ಕೃಷ್ಣ ಲೀಲೋತ್ಸವ ಅಂಥೇಳಿ ತುಂಬ ವರ್ಷಗಳಿಂದ ನಾವು ರೆಗ್ಯುಲರ್ ಆಗಿ ಆಚರಿಸ್ತಾ ಬರ್ತಾ ಇದ್ದೇವೆ. ಈ ಶಾಲೆ ಸ್ಕೂಲೇ ಶ್ರೀಕೃಷ್ಣನ ಅನುಗ್ರಹದಲ್ಲಿ ಆದದ್ದು ಅಂಥೇಳಿ ಎಲ್ಲರೂ ನಂಬಿದ್ದೇವೆ. ಆದ್ದರಿಂದ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವಂಥ, ಸಾಧನೆಗಳನ್ನು ತೋರಿಸುವಂಥ ಎಲ್ಲ ಸಾಹಸಗಳನ್ನು ಇಲ್ಲಿ ತೋರಿಸಲಾಗ್ತದೆ. ಮಡಿಕೆ ಹೊಡೆಯೋದು, ಮಲ್ಲಗಂಬ ಇದು ಬಸರು ಕೊಡಿಕೆ, ಇಂಥ ಹಲವಾರು ಕೃಷ್ಣನ ಬಾಲವೇಷಗಳು ಇದೆಲ್ಲ ತೋರಿಸ್ತಾ ಇದ್ದೇವೆ. ಯಾಕಂತಂದರೆ ಒಂದು ದಿವಸ ಕೃಷ್ಣನ ಲೆಕ್ಕದಲ್ಲಿ ಕೃಷ್ಣನ ಲೀಲೆಯನ್ನು ಹಾಡುತ್ತಾ ಒಂದು ದಿವಸ ಕಳೆದರೆ ಮಕ್ಕಳಿಗೆ ಜೀವನದಲ್ಲಿ ಅದು ನೆನಪುಳಿಯುತ್ತದೆ ಅಂತ ಹೇಳುವ ಒಂದು ವಿದ್ಯಾಭ್ಯಾಸ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂಥೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನ ನಾವು ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಈ ಒಂದು ಶ್ರೀಕೃಷ್ಣ ಲೀಲೋತ್ಸವದ ಸಂದರ್ಭದಲ್ಲಿ ಇದ್ದೇವೆ. ವಿದ್ಯಾಸಂಸ್ಥೆಯ ಮುಂಭಾಗದಲ್ಲಿರುವಂಥ ಗ್ರೌಂಡಲ್ಲಿ ಭಾಳ ಸಂಭ್ರಮದ ವಾತಾವರಣ ಇದೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಕಾರ್ಯಕ್ರಮವನ್ನು ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ಅದರ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಜಯರಾಮ್ ಕೆದಿಲಾಯರು ಮತ್ತು ಸಂಚಾಲಕರಾಗಿರುವಂಥ ಭಾಸ್ಕರಾಚಾರ್ಯ ಅವರ ಮುಂದಾಳತ್ವದಲ್ಲಿ ಇಲ್ಲಿಯ ಎಲ್ಲ ಶಿಕ್ಷಕ ಬಂಧುಗಳು, ಆಡಳಿತ ಮಂಡಳಿ, ಇಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆ ಶ್ರೀಕೃಷ್ಣನ ಲೀಲೆಗಳನ್ನು ತಿಳಿಸುವಂಥ, ನೆನಪಿಸುವಂಥ, ಮತ್ತು ಅದನ್ನು ಮರುಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಮಕ್ಕಳು, ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರೂ ಒಟ್ಟಾಗಿ ಒಂದು ಸಂಭ್ರಮದಿಂದ ಇದನ್ನು ಆಚರಿಸಿದರೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಮಕ್ಕಳಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ಮನೋಭಾವ, ಅವರಲ್ಲಿ ಒಂದು ರೀತಿಯ ಖುಷಿಯನ್ನು
ಮನಸ್ಸಿನಲ್ಲಿ ಹುಟ್ಟಿಸುವಂಥದ್ದು ಮತ್ತು ಕಲಿಕೆಯಲ್ಲಿ ಇನ್ನಷ್ಟು ಆಸಕ್ತಿ ಹುಟ್ಟಿಸಲಿಕ್ಕೆ ಇದು ಒಂದು ಪ್ರೇರಕ ಆಗುವಂಥ ಕಾರ್ಯಕ್ರಮ ಅಂತೇಳಿ ನನ್ನ ಭಾವನೆ. ಆಡಳಿತ ಮಂಡಳಿ ಶಿಕ್ಷಕ ವರ್ಗಕ್ಕೆ ನಾನು ವಿಶೇಷವಂತ ಅಭಿನಂದನೆಗಳನ್ನು ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ರಾಕೇಶ್ ರೈ ಕೆಡಂಜಿಯಾದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಎಲ್ರಿಗೂ ನಮಸ್ಕಾರ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾಸಂಸ್ಥೆ ನಮ್ಮದು. ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣ ಲೀಲೋತ್ಸವ ಅಂತ ಹೇಳಿ ಅತ್ಯಂತ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ಒಂದಷ್ಟು ಗ್ರಾಮೀಣ ಕ್ರೀಡೆಗಳನ್ನು ಇಲ್ಲಿ ಮಕ್ಕಳಿಗೆ ಆಯೋಜಿಸಿದ್ದೇವೆ. ಪಠ್ಯದ ಜೊತೆಗೆ ಜೀವನ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ. ಮಕ್ಕಳಲ್ಲಿ ಪರಸ್ಪರ ಸಹಕಾರ ಮನೋಭಾವ, ಒಂದು ದೃಢ ವಿಶ್ವಾಸ, ಆತ್ಮವಿಶ್ವಾಸ ಬೆಳೆಸಬೇಕು. ಹಾಗೆ ಶೌರ್ಯವಂತರು ಆಗಬೇಕು ನಮ್ಮ ಮಕ್ಕಳು. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಆತ್ಮಸ್ಥೈರ್ಯ ಉಳ್ಳವರಾಗಬೇಕು. ಜೀವನ ಶಿಕ್ಷಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಿಗಬೇಕು ಅಂತ ಹೇಳುವ ಒಂದು ಕಲ್ಪನೆಯಲ್ಲಿ ಈ ಆಟೋಟಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಶ್ರೀಕೃಷ್ಣ ನಮ್ಮ ಆರಾಧ್ಯ ದೇವರು. ನಮ್ಮ ವಿದ್ಯಾಸಂಸ್ಥೆಯ ಹೆಸರೇ ಸಾಂದೀಪನಿ ಅಂತ, ಶ್ರೀಕೃಷ್ಣನ ಪರಮ ಗುರುಗಳು. ಹಾಗೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಅಂತಹ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ತಯಾರು ಮಾಡಬಹುದು ಅಂತ ಹೇಳುವ ಮೆಸೇಜ್ ಕೂಡ ಇದೆ ಇಲ್ಲಿ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಪೋಷಕರು ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಇವತ್ತು ನೀವು ಗಮನಿಸಿದರೆ ನಮ್ಮ ಅನ್ನಪೂರ್ಣ ಅನ್ನ ಯೋಜನೆಯ ಪಾಕಶಾಲೆಯಲ್ಲಿ ಒಂದಷ್ಟು ತರಕಾರಿ, ತೆಂಗಿನಕಾಯಿ ಅಥವಾ ಬೇರೆ ಬೇರೆ ಆಹಾರ ವಸ್ತುಗಳು ಅಲ್ಲಿ ನಮ್ಮ ಪೋಷಕರು ಇದಕ್ಕೆ ತಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಕೊಟ್ಟು ಸಹಕರಿಸಿದ್ದಾರೆ. ಹಾಗೆ ಈಗ ನಡೀತಾ ಇರುವಂಥ ಹಗ್ಗ ಜಗ್ಗಾಟ ಇರ್ಬೋದು ಅಥವಾ ಸ್ಪರ್ಧೆಗಳಿರ್ಬೋದು, ಗೋಪುರ ಮೊಸರು ಕುಡಿಕೆ ಇರ್ಬೋದು, ಇದಕ್ಕೆ ಎಲ್ಲರ ಸಹಭಾಗಿತ್ವ ಇದೆ. ಇನ್ನು ಶಾಲೆಯ ಆಡಳಿತ ಮಂಡಳಿಯ ಬಗ್ಗೆ ನಾನು ಖಂಡಿತ ಹೇಳಬೇಕು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಪ್ರಾಂಜಲ ಮನಸ್ಸಿನಿಂದ ಸಮಾಜಕ್ಕೆ ನಾವು ಸತ್ಪ್ರಜೆಗಳನ್ನು ಕೊಡಬೇಕು, ಅವರು ಶಕ್ತಿಯುತರಾಗಿರಬೇಕು, ಅಂತಹ ಪ್ರಜೆಗಳನ್ನು ನಾವು ಕೊಡಬೇಕು. ಒಂದು ಸದೃಢ ಸಮಾಜ ನಿರ್ಮಾಣ ಆಗಬೇಕಾದ ಅವಶ್ಯಕತೆ ಕೂಡ ಇದೆ. ಆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಮಗೆ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ, ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ನಾವು ಈ ಶಾಲೆಯನ್ನು ಕರೆಯುವುದೇ ಸಾಂದೀಪನಿ ಕುಟುಂಬ ಅಂತ ಹೇಳಿ. ಅದೇ ರೀತಿಯ ಪ್ರೀತಿ, ವಿಶ್ವಾಸ, ಸಹಕಾರ ಈ ವಿದ್ಯಾಸಂಸ್ಥೆಯಲ್ಲಿ ಇದೆ. ಎಲ್ಲರ ಸಹಭಾಗಿತ್ವ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾವೆಲ್ಲರೂ ಈ ವಿದ್ಯಾಸಂಸ್ಥೆ ಎಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಾಧ್ಯಮದವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಪ್ರತಿ ಸಲ ಕಾರ್ಯಕ್ರಮಗಳಾಗುವಾಗ ನಾವು ನಮ್ಮ ಪರಿಚಯದವರು ಕೇಳ್ತಾರೆ, ನಿಮ್ಮದು ಅಲ್ಲಿ ಪೇಪರಲ್ಲಿ ಬಂದಿತ್ತು, ನಿಮ್ಮ ಸ್ಕೂಲ್ ಬಗ್ಗೆ ಹಾಗಿತ್ತು ಹೀಗಿತ್ತು, ನಾವು ಓದಿ ತಿಳ್ಕೊಂಡೆವು, ಸುದ್ದಿಯವರು ಕೊಟ್ಟಿದ್ದರು, ಇನ್ನೊಂದು ಚಾನಲ್ನವರು ಕೊಟ್ಟಿದ್ದರು, ಝೂಮ್ ನ್ಯೂಸಲ್ಲಿ ನೋಡಿ, ಹೀಗೆಲ್ಲ ಹೇಳ್ತಾರೆ. ಹಾಗೆ ನಿಮಗೆಲ್ಲರಿಗೂ ಕೂಡ ನಮ್ಮನ್ನು ಇಂಡೈರೆಕ್ಟಾಗಿ ಖಂಡಿತ ನೀವು ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಸಹಕಾರಕ್ಕೆ ವಂದಿಸ್ತಾ ಇದ್ದೇನೆ. ನಾವು ಕರ್ನಾಟಕ ಟೀಮ್, ಮತ್ತು ನಮಗೆ ಇವತ್ತು ಹಗ್ಗ ಜಗ್ಗಾಟದಲ್ಲಿ ಫಸ್ಟ್ ಸಿಕ್ಕಿತ್ತು, ತುಂಬ ಖುಷಿ ಆಯಿತು. ಮತ್ತು ನಾವು ಆಡುತ್ತೇವೆ. ಥ್ಯಾಂಕ್ ಯು. ಖುಷಿ ಆಗ್ತುಂಟು ಫಸ್ಟ್ ಮಹಿಂದಕ್ಕೆ. ಆಮೇಲೆ ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ತುಂಬ ಇಷ್ಟ. ನಮ್ಮ ಸ್ಕೂಲಲ್ಲಿ ಇವತ್ತು ನಾವು ಗೋಪುರ ಆಟ ಆಡಿದ್ವಿ, ಹಗ್ಗ ಕಂಬ ಎಲ್ಲ ಆಟ ಆಡಿದ್ವಿ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಖುಷಿ ಆಯಿತು ಬಂದದ್ದು. ಮತ್ತು ಪಂಚಶ್ರೀ ಈ 4 ತಂಡಗಳು ಬರಬೇಕು. ಸಾಂದೀಪನಿ ಶಾಲೆಯಲ್ಲಿ 2-3 ಪ್ರೋಗ್ರಾಮ್ ಆಗ್ತದೆ. ಅದರಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಇದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಂತಸದಿಂದ ಕೂಡಿ ಎಲ್ಲರೊಂದಿಗೆ ಬೆರೆತುಕೊಂಡು ಈ ಎಲ್ಲ ಚಟುವಟಿಕೆಗಳನ್ನೆಲ್ಲ ಆಡುತ್ತಾರೆ. ಮತ್ತು ನಮ್ಮ ಕ್ರೀಡೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಎಲ್ಲರೂ ಒಟ್ಟಿಗೆ ಟೀಚರ್ಸ್ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ
ಪ್ರೋಗ್ರಾಮ್ ಎಲ್ಲ ಸಹಕರಿಸ್ತಾರೆ, ತುಂಬ ವಿಜೃಂಭಣೆಯಿಂದ ಆಗುವಂತೆ ನಡೆಸಿಕೊಡ್ತಾರೆ. ನಾನು ಅಕ್ಷರ ಒಂದು ನಮ್ಮ ಡ್ಯಾನ್ಸಿಂಗ್ ಸ್ಕಿಲ್ಸ್ ಇತ್ತು, ಮತ್ತು ನಮ್ಮ ಫೇಸಿನ ಕಲರ್, ಹಾಗೆ ನಮ್ಮದು ಮುಂಚಿಂದ ನಾವು ಅಂದರೆ ಡ್ಯಾನ್ಸಲ್ಲಿ ತುಂಬ ಒಳ್ಳೆ ಇದ್ವಿ, ಹಾಗೆ ಅದೇ ನಾವು ತುಂಬ ಅಂದರೆ ಕ್ಲೋಸ್ ಆಗಿ ಇರ್ತಿದ್ವಿ, ಹಾಗೆ ಶಾಲೆ ಬಗ್ಗೆ ಏನಾದರೂ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಇಲ್ಲಿ ಆನ್ವಲ್ ಡೇ ತುಂಬ ಜೋರಾಗಿ ಮಾಡ್ತೇವೆ, ವರ್ಷ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಹೊರಗಿಂದ ಎಲ್ಲರೂ ಬಂದವರು ಸಹ ಇದರಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ಯಾರೆಂಟ್ಸಿಗೆ ಸಹ ಚಾನ್ಸ್ ಉಂಟು, ಟೀಚರ್ಸಿಗೆ ಚಾನ್ಸ್ ಉಂಟು, ಎಲ್ಲರೂ ಬಂದವರು ಎಲ್ಲ ಗೇಮ್ಸಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಇದು ನನ್ನದು ಲಾಸ್ಟ್ ವರ್ಷ ಈ ಸ್ಕೂಲಲ್ಲಿ, ತುಂಬ ಖುಷಿ ಆಗ್ತುಂಟು ಲಾಸ್ಟ್ ಜನ್ಮಾಷ್ಟಮಿ ಅಂತ. ನೆಕ್ಸ್ಟ್ ವರ್ಷ ಸಹ ಬರುವ ಪ್ಲ್ಯಾನ್ ಉಂಟು ನನಗೆ. ನಮ್ಮದು ಹಗ್ಗ ಜಗ್ಗಾಟ ಮತ್ತು ಗೋಪುರ ಇತ್ತು ಮಡಿಕೆ ಹೊಡ್ಲಿಕ್ಕೆ, ಗೆಲ್ಲಿಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಪರವಾಗಿಲ್ಲ ಆಡಿದ್ವಿ, ನಮ್ಮ ಬೆಸ್ಟ್ ನಾವು ಟ್ರೈ ಮಾಡಿದ್ವಿ. ನನ್ನದು ಹಗ್ಗ ಜಗ್ಗಾಟ ಸೀನಿಯರ್ಸ್ ಜೊತೆ.
ಅಲ್ಲಿ ಎದುರು ಬರ್ರಿ ಅಲ್ಲಿ. ಆಯ್ತಾ ಮುಂದೆ ಪ್ರೈಮರಿ ತಯಾರಾಗಿದೆ. ಪ್ರೈಮರಿ ಅಪಾರ್ಟ್ಮೆಂಟ್ ಸ್ಪರ್ಧೆಗೆ ತಯಾರಾಗಿರುತ್ತಿದ್ದಾರೆ. ಅದಾದ ತಕ್ಷಣ ಪ್ರೈಮರಿ ಬಾಯ್ಸ್ ಆಗಿರಬೇಕು. ಪ್ರೈಮರಿ ಬಾಯ್ಸ್ ಮುಖ್ಯೋಪಾಧ್ಯಾಯರು ತೆಂಗಿನಕಾಯಿಯನ್ನು ಬಿಸಾಡಿದ್ದಾರೆ. ಕೈಯಿಂದ ಕೈಗೆ ತಪ್ಪಿಸಿಕೊಂಡು ಕೊನೆಗೆ ಆಫೀಸಿನ ಎದುರುಗಡೆ ಆ ಕಾಯಿಯನ್ನು ಯಾರು ಉಳಿತಾರೋ ಅವರು ವಿಜೇತರಾಗ್ತಾರೆ. ಈ ಕಡೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ಆಫೀಸಿನ ಕಡೆ ಬರಬೇಕು. ಆ ಕಡೆ ಹೋಗುವಾಗಿಲ್ಲ, ಆಫೀಸ್ ಕಡೆ ಬರಬೇಕು. ಆಫೀಸ್ ಬಿಡಬೇಡಿ, ತಪ್ಪಿಸಿ ಬಿಡಬೇಡಿ, ತಪ್ಪಿಸಿ ತಪ್ಪಿಸಿ ತಪ್ಪಿಸಿ. ಆಚೋಗಿ ಈಚೆ ಬನ್ನಿ, ಈಚೆ ಬನ್ನಿ. ಅವರಿಗೆ ಸ್ವಲ್ಪ ಗೈಡೆನ್ಸ್ ಕೊಡಬೇಕು. ಅವರಿಗೆ ನೀವು ಬಂದಾಗ ಟೀಚರ್
ಮಾತ್ರ ಕೈ ಹಿಡಿದು. ಗುಂಪಿನಲ್ಲಿ ಹೊಡೆಯುವಾಗಿಲ್ಲ. ಲೆಕ್ಕಲೆ ಮೇಲ್ತಿ
ಬಾಯ್ಸ್ ಬಹಳ ರೋಚಕವಾಗಿ ಅಪ್ಪಂಗಾಯಿ ಆಟ ಆಡ್ತಾ ಇದ್ದಾರೆ. ಈ ಕಡೆ ಬನ್ನಿ, ಆಫೀಸ್ ಕಡೆ ಬರಬೇಕು. ನೆಕ್ಸ್ಟ್ ಹೈಸ್ಕೂಲ್ ಗರ್ಲ್ಸ್ ರೆಡಿ ಆಗಿರಬೇಕು. ನೆಟ್ಟೆ ಬೋಟ್ ಬರ್ತಾರೆ. ಧಕ್ಕ ಇರೋದ ಕ್ಯಾಮರಾ
ನವೀನ್ ಬಿಡ್ತಾ ಇಲ್ಲ. ಹೈಸ್ಕೂಲ್ ಗರ್ಲ್ಸ್ ಅಪ್ಪಂಗ ಸ್ಪರ್ಧೆ ಆರಂಭವಾಗಬೇಕಾಗಿದೆ. ಒಂದು ಟೀಮ್ ಅಲ್ಲಿ ಒಂದು ವಾಚ್ ನಿಲ್ಲಿಸುತ್ತಿದೆ, ಕಳ್ಕೊಂಡವರು ಇಲ್ಲಿ ಬಂದು ಕೇಳಿ ಪಡ್ಕೊಳ್ಬಹುದು.
ಈ ಕಡೆ ಬರಬೇಕು. ಬಾಯ್ಸ್ ಬಾಯ್ಸ್ ಎಲ್ಲ ಈ ಕಡೆ ಬರಬೇಕು. ಹೈಸ್ಕೂಲ್ನವರು ಅಲ್ಲಿ ಕೆಲವು ಪ್ರೈಮರಿ ಬಾಯ್ಸ್ ಮಾಡ್ತಾ ಇದ್ದಾರೆ. ಪ್ರೈಮರಿ ಬಾಯ್ಸ್ ಯಾರಾದ್ರೂ ಆ ಗುಂಪಿನಲ್ಲಿ ಇದ್ರೆ ಈ ಕಡೆ ಬನ್ನಿ. ಅಲ್ಲಿ ಮೇಲೆ ಫಸ್ಟ್
primary section. ವೇದಿಕೆಗೆ ತಲುಪಿಲ್ಲ ಲಕ್ಷ್ಮೀ ಅಭಿರಾಮಿ ಹಾಗೂ ಕಂದುಗಳು ಸಂಸ್ಥೆಯ ಗೌರವಿತ ಸಂಚಾಲಕರು ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ
बांसुरी कृष्ण की बाजेगी, प्रेम में राधा नाचेगी। जमुना तट पे रास रचेगा, जमुना तट पे रास रचेगा, प्रीत बिराजेगी, प्रेम में राधा नाचेगी।
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.